ಹೋಮ್ ಮಿನಿಸ್ಟ್ರು ಜಿಲ್ಲೆಗೆ ಬಂದಂಥ ಸಮಯದಲ್ಲಿ, ಶಾಂತಿ ಸಭೆಯನ್ನು ಕರೆದಂಥ ಸಮಯದಲ್ಲಿ ಮಂಗಳೂರನ್ನು ಉಡ್ತಾ ಪಂಜಾಬ್ ಆಗ್ಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಮಾತನ್ನು, ಧೈರ್ಯವನ್ನು ಕೊಡುವ ರೀತಿಯಲ್ಲಿ ಮಾತಾಡಿದರು. ಡ್ರಗ್ಸ್ನ ಮೇಲೆ ನಾವು ಯಾವುದೇ ಕಾಂಪ್ರಮೈಸನ್ನು ಮಾಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ವಿಧಾನಸಭೆಯಲ್ಲಿ ಪ್ರತಿ ವರ್ಷ ಸಹ ಆಗುವಂಥ ವಿಧಾನಸಭೆಯಲ್ಲಿ ನಾವು ನಮ್ಮ ಕೋರಿಕೆ ಇದ್ದದ್ದೇ, ಡ್ರಗ್ಸ್ ಮೇಲೆ ನೀವು ದೊಡ್ಡ ರೀತಿಯಿಂದ ಡ್ರಗ್ಸ್ ಜಾಲವನ್ನು ನೀವು ಭೇದಿಸಬೇಕು. 2-3 ಸತಿ ನೀವು ಡ್ರಗ್ಸ್ ಜಾಲವನ್ನು ಭೇದಿಸುವ ನಿಟ್ಟಿನಲ್ಲಿ 1-2 ಅರೆಸ್ಟ್ ಆಗ್ತದೆ. ಒಂದು ಸ್ವಲ್ಪ ಈ ಡಿಸೈನರ್ ಡ್ರಗ್ಸ್ ಇರ್ಬೋದು, MDM ಇರ್ಬೋದು, ಕ್ರಿಸ್ಟಲ್ ಮೆತ್ ಇರ್ಬೋದು, ಈ ರೀತಿಯ ಡ್ರಗ್ಸ್ಗಳನ್ನು ನೀವು ಸೀಸ್ ಮಾಡ್ತೀರಿ. ಸೀಸ್ ಮಾಡಿದ ನಂತರ ಪುನಃ ಒಂದು 6 ತಿಂಗಳು ಸುದ್ದಿ ಇರುವುದಿಲ್ಲ. ಯಾವುದು ಸೀಸಿನ ಬಗ್ಗೆ. ಡ್ರಗ್ಸಿನ ಮಾತ್ರ ಸಪ್ಲೈ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದೆ. ಎಲ್ಲ ರೀತಿಯ ಡ್ರಗ್ಸ್ಗಳು ಇದು ವಿಶಾಖಪಟ್ಟಣದಿಂದ ಬರುವಂಥದ್ದು ಇರ್ಬೋದು, ಅದು ಬ್ಯಾಂಗ್ಳೂರ್ ಮೂಲಕವಾಗಿ ಮತ್ತು ಕೇರಳ ಬಾರ್ಡರ್ ಮೂಲಕವಾಗಿ ಇಲ್ಲೆಲ್ಲ ಡ್ರಗ್ಸಿನ ದೊಡ್ಡ ಜಾಲ ಇದೆ. ಮತ್ತು ಈಗ ಮಹಾರಾಷ್ಟ್ರ ಮತ್ತು ಆ ಸೈಡಿಂದ ಸಹ ಬರುವುದು ನಮಗೆ ಗಮನಕ್ಕೆ ಬಂದಿದೆ. ಇವರು ಇದರಲ್ಲಿ ಮುಖ್ಯವಾಗಿ ಬೆಳಿಗ್ಗೆ ಎದ್ದ ಕೂಡಲೇ RSS ಮತ್ತು BJPಗೆ ಬೈಯುವಂತ ಅಭ್ಯಾಸ ಮಾಡಿಕೊಂಡಿರುವಂತ ಮಾನ್ಯ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ ಕೂಡಲೇ ಅವರಿಗೆ ಒಂದು ಸರ್ವಜ್ಞ ಸಿಂಡ್ರೋಮ್ ಇದೆ. ಅಂದ್ರೆ ನನಗೆ ಎಲ್ಲದೂ ಗೊತ್ತಿದೆ, ನನಗಿಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ಯಾವ ವಿಷಯವನ್ನು ತೆಗೆದ್ರು ಸಹ ಅದು ಎಲ್ಲದರಲ್ಲೂ ಬಾಯಿ ಹಾಕೋದು. ಯಾವಾಗ ಸಹ ವಿಧಾನಸೌಧದಲ್ಲಿ ಚರ್ಚೆ ಸಮಯದಲ್ಲಿ ಅಪೋಸಿಷನ್ ಅವರು ಮಾತಾಡಬೇಕು, ರೂಲಿಂಗ್ ಪಾರ್ಟಿಯವರು ಉತ್ತರ ಕೊಡಬೇಕು. ನಾವು ಏನು ಮಾತಾಡಿದ್ರು ಎಲ್ಲದಕ್ಕೆ ಸಹ ಉತ್ತರ ಕೊಡುವಂತ ಪ್ರಯತ್ನ ಮಾಡೋದು ಪ್ರಿಯಾಂಕ್ ಖರ್ಗೆ. ನಮ್ಮೆಲ್ಲರ ಮನಸ್ಸಲ್ಲಿ ಬಹಳ ತಿಳುವಳಿಕೆ ಇರುವಂತ ವ್ಯಕ್ತಿ ಇರ್ಬೋದು ಇವರು ಅನ್ನೋ ಮನಸ್ಥಿತಿ ನಮ್ಗೆ ಸೇರ್ತ. ಆದ್ರೆ ಮೊನ್ನೆ ಆದಂತ ವಿಷಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಾದಂತ ಗುಲ್ಬರ್ಗದ ದಕ್ಷಿಣ ಬ್ಲಾಕ್ಸ್ನ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರದ ಪೊಲೀಸರು ಬಂಧಿಸಿದ್ದಾರೆ. ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರ ಪೊಲೀಸರು ಮೊನ್ನೆ ಬಂಧಿಸಿದ್ದಾರೆ. ಅದು ಸಾಧಾರಣ 6 ತಿಂಗಳಿಂದ 1 ವರ್ಷದಿಂದ 6 ತಿಂಗಳ ಹಿಂದಿನ ತನಕ ಸಹ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆ ಭಾಗದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ರೀತಿಯ ಡ್ರಗ್ಸ್ ನ ಸಪ್ಲೈ ಈ ವ್ಯಕ್ತಿಗಳ ಮೂಲಕ ಆಗ್ತಾ ಇದೆ. ಈ ವ್ಯಕ್ತಿಗಳ ಮೂಲಕ ಆಗ್ತಿರುವಂತಹ ಡ್ರಗ್ಸ್ ನ ಜಾಲವನ್ನ ಭೇದಿಸಲಿಕ್ಕೆ ಪೊಲೀಸರು ಯಾಕೆ ಮುಂದಾಗಲಿಲ್ಲ? ಮಹಾರಾಷ್ಟ್ರ ಪೊಲೀಸರು ಇಷ್ಟು ಸಮಯದ ನಂತರ ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕದ ಪೊಲೀಸರು ಏನ್ ಮಾಡ್ತಾ ಇದ್ರು ಈ ಸಮಯದಲ್ಲಿ? ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಾನು ಉಡ್ತಾ ಪಂಜಾಬ್ ಆಗಲಿಕ್ಕೆ ಬಿಡುವುದಿಲ್ಲ ಕರ್ನಾಟಕವನ್ನ ಅನ್ನೋದು. ಇಡೀ ಕರ್ನಾಟಕದ ವಿಷಯದಲ್ಲಿ ಹೇಳ್ತಾರೆ. ನಡುವೆಯಲ್ಲಿ ಪೊಲೀಸರು 1-1.5 ವರ್ಷಗಳಿಂದ ಸೈಲೆಂಟ್ ಆಗಿ ಕೂತಿದ್ದಾರೆ. ಮಂತ್ರಿಗಳ ಆಪ್ತರವರು ಮತ್ತು ಅಲ್ಲಮ ಪ್ರಭು ಪಾಟೀಲ್ ಅವರು ಅದೇ ವ್ಯಕ್ತಿ ಇಷ್ಟು ದೊಡ್ಡ ಡ್ರಗ್ಸ್ ನ ವ್ಯವಹಾರ ಮಾಡುವಾಗ ಇವರಿಗೆ ರಾಜಕೀಯವಾಗಿ ಯಾರ ಬ್ಲೆಸ್ಸಿಂಗ್ಸ್ ಇದೆ? ಪ್ರಿಯಾಂಕ್ ಖರ್ಗೆ ಅವರ ಬ್ಲೆಸ್ಸಿಂಗ್ಸ್ ಡೈರೆಕ್ಟ್ ಆಗಿದೆಯಾ ಅಥವಾ ಅಲ್ಲಮ ಪ್ರಭು ಪಾಟೀಲ್ ಅವರ ಬ್ಲೆಸ್ಸಿಂಗ್ಸ್ ಇದೆಯಾ? ಆಶೀರ್ವಾದ ಇರೋದಿದೆಯಾ? ಪೊಲೀಸರನ್ನ ಬಾಯಿ ಮುಚ್ಚಿಸುವಾಗಿ ಮಾಡಿದ್ಯಾರು? ಇದೆಲ್ಲ ವಿಷಯಗಳು ಕಾಂಗ್ರೆಸ್ ಪಾರ್ಟಿಯ ಜವಾಬ್ದಾರಿ ಇರುವಂತ ಒಬ್ಬ ನಾಯಕ ಈ ವ್ಯಕ್ತಿ ನಿಷೇಧಿತ NRX ಬಾಟ್ಲು ಮತ್ತು ಬೇರೆ ಎಲ್ಲ ವಿಷಯಗಳ ಇದರಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಬೇರೆ ಎಲ್ಲ ಜಾಲಗಳನ್ನ ಭೇದಿಸುವ ವಿಷಯದಲ್ಲಿ ಪೊಲೀಸರಿಗೆ ಮಹಾರಾಷ್ಟ್ರ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಲಘುವಾಗಿ ತೆಗೆದುಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಆಗಿ ಟ್ವೀಟ್ ಮಾಡೋದಿಲ್ಲ, ಅಲ್ಲಮ ಪ್ರಭು ಪಾಟೀಲ್ ಮೊದಲೇ ಮಾತಾಡೋದಿಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡ್ತಾನೆ ಇಲ್ಲ, ವಿಷಯನ ತೆಗಿತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ವಿಷಯವನ್ನು ಎತ್ತಿದ ಕೂಡಲೇ ಡೈವರ್ಟ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಬೈರತಿ ಬಸವರಾಜ್ ಮೇಲೆ ಯಾವುದೋ ಒಂದು ಕೇಸ್ನಲ್ಲಿ 5ನೇ ಆರೋಪಿಯಾಗಿ ಅವರನ್ನ ಫಿಕ್ಸ್ ಮಾಡುವಂತ ಪ್ರಯತ್ನ ಆಗಿದೆ. ಅದನ್ನ TV ಮಾಧ್ಯಮದಲ್ಲಿ ಬೇರೆ ಮಾಧ್ಯಮದಲ್ಲಿ ದೊಡ್ಡದಾಗಿ ಬಿಂಬಿಸುವ ಪ್ರಯತ್ನವನ್ನ ಮಾಡ್ತಾ ಈ ಪ್ರಿಯಾಂಕ್ ಖರ್ಗೆ ಅವರ ಡ್ರಗ್ ಕೇಸ್ ಏನಿದೆ ಇದನ್ನ ಡೈವರ್ಟ್ ಮಾಡುವ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಪ್ರತಿ ಸತಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವಲ್ಲ, RCB ಗಲಾಟೆ ಆದಾಗ ಅದೇ ಸಮಯದಲ್ಲಿ ಬೇರೆ ಒಂದು ಇಶ್ಯೂವನ್ನು ತೆಗೆದು ಹೋಲ್ ವಿಶ್ವವನ್ನ ಡೈವರ್ಟ್ ಮಾಡುವಂತ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ. ಇದು ನೋಡುವ ಹಾಗೆ ಯಾರೊಬ್ಬ ಡ್ರಗ್ಸಿನ ದಂಧೆ ಮಾಡಿದ ಅನ್ನುವಂಥದ್ದು ಮನಸ್ಸಿಗೆ ಬಂದರೂ ಸಹ ಇದ್ರ ಹಿಂದೆ
ಈ ಸ್ಥಾಪಿತ ಹಿತಾಸಕ್ತಿಗಳು ಏನಂತ ಹೇಳ್ತೇವೆ, ದೊಡ್ಡದಾದ ಕೈವಾಡ ಇದೆ. ನಾವು ಮಂಗಳೂರಿನಲ್ಲಿ ಇದರ ಪೆಟ್ಟನ್ನು ನಾವು ತಿಂತಾ ಇದ್ದೇವೆ, ಈ ಡ್ರಗ್ಸಿನ ಪೆಟ್ಟನ್ನು ಮಂಗಳೂರಿನಲ್ಲಿ ತಿಂತಾ ಇದ್ದೇವೆ. 10ನೇ ಕ್ಲಾಸ್ ಮಕ್ಕಳು ಸುಸೈಡ್ ಮಾಡಿಕೊಂಡಿದ್ದನ್ನ ನಾವು ನೋಡಿದ್ದೇವೆ. PUC ಹೋಗುವ ಶಾಲೆ ಮಕ್ಕಳು ಅವ್ರಿಗೆ ಬಂದು ಡ್ರಗ್ಸ್ ಅನ್ನ ತೆಗೆದುಕೊಳ್ಳುವುದನ್ನ ನಾವು ನೋಡ್ತಾ ಇದ್ದೇವೆ. ಯಾವುದೋ ಒಂದು ಪೊಲೀಸರನ್ನ ಹಾಕಿದ ಕೂಡಲೇ ಇದೆಲ್ಲ ನಿಲ್ಲಿಸ್ಲಿಕ್ಕೆ ಆಗ್ತದೆ ಅನ್ನೋದಾದ್ರೆ ಇದು ಸುಳ್ಳು ವಿಷಯ. ಇದಾಗುದಿಲ್ಲ, ಈ ಟೈಪ್ ಆಗುದಿಲ್ಲ. ಇಡೀ ಮಂಗಳೂರಿಗೆ ಮಾತ್ರ, ಮಂಗಳೂರಿಂದ ಪ್ರೊಡಕ್ಷನ್ ಆಗುದಿಲ್ಲ, ಮಂಗಳೂರಿಗೆ ಸಪ್ಲೈ ಆಗ್ತಾ ಇದೆ. ಮಂಗಳೂರಿಗೆ ಒಂದು ವೇಳೆ ಸಪ್ಲೈ ನಿಲ್ಲಿಸಿದ್ರು ಸಹ ಬೇರೆ ಕಡೆ ಸಪ್ಲೈ ಆಗುವುದು ಆಗ್ತಾನೆ ಇದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅಂತ ವ್ಯಕ್ತಿಗಳು ಒಂದೇ ಓಪನ್ ಆಗಿ ಬಂದು ಮಾತಾಡ್ಬೇಕು, ಒಂದೇ ರಿಸೈನ್ ಮಾಡ್ಬೇಕು, ಒಂದೇ ರಾಜೀನಾಮೆ ಕೊಡ್ಲಿ, ಒಂದೇ ಅವರು ಓಪನ್ ಆಗಿ ಬಂದು ಹೇಳ್ಬೇಕು, ನನಗೂ ಅವ್ರಿಗೆ ಏನು ಕನೆಕ್ಷನ್ ಇಲ್ಲ, ನಾನು ಯಾವುದೇ ರೀತಿಯ ಫೋನ್ ಸಂಭಾಷಣೆ ಅವ್ರ ಹತ್ರ ಮಾಡಲಿಲ್ಲ, ನನಗೂ ಅವ್ರಿಗೆ ಯಾವುದೇ ಕನೆಕ್ಷನ್ ಇಲ್ಲ, ಅವರ ವ್ಯವಹಾರದಲ್ಲಿ ನಾನು ಸಹಾಯ ಮಾಡಲಿಲ್ಲ, ಪೊಲೀಸರಿಗೆ ನಾವು ಫೋನ್ ಮಾಡಿ ಯಾವುದೇ ಒಂದು ಅವರನ್ನು ಹಿಡಿಬೇಡಿ ಅಂತ ಹೇಳಲಿಲ್ಲ. 1 ವರ್ಷದಿಂದ ಪೊಲೀಸರು ಏನ್ ಮಾಡ್ತಾ ಇದ್ರು ಗೊತ್ತಿದ್ರು ಸಹ ಇದು ಕಂಪ್ಲೇಂಟ್ ಹಿಂದೆ ಆಗಿತ್ತು, ಈ ವಿಷಯ ಹಿಂದೆನೆ ಬಂದಿತ್ತು, ತುಂಬಾ ಚರ್ಚೆಯಲ್ಲಿ ಇದ್ದಂತ ವಿಷಯ. ಆ ಭಾಗದ ಜನರ ಹತ್ರ ಕೇಳಿದ್ರೆ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವರ ಡಿಪಾರ್ಟ್ಮೆಂಟ್ ನಲ್ಲಿ ಆಗುತ್ತಿರುವಂತ ಭ್ರಷ್ಟಾಚಾರದ ಬಗ್ಗೆ ಇವತ್ತು ನಾನು ಹೇಳಲಿಕ್ಕೆ ಹೋಗುದಿಲ್ಲ, ತುಂಬಾ ಇದೆ. ನರೇಗಾದಲ್ಲಿ 20 ಜನರನ್ನ ಹಿಡ್ಕೊಂಡು ಗಂಡಸರಿಗೆ ಹೆಂಗಸರಿನ ಸೀರೆ ಉಡಿಸಿ ಬಿಲ್ ಪಾಸ್ ಆಗಿದ್ದು ನಮ್ಗೆ ಗೊತ್ತಿದೆ, ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಮಾಧ್ಯಮದವರಿಗೆ ಗೊತ್ತಿದೆ. ನಮಗೆ ಸಮಸ್ಯೆ ಏನಂತ ಹೇಳಿದ್ರೆ, ನೀವು ಮಂಗಳೂರಿಗೆ ಒಂದು ಡ್ರಗ್ಸ್ ಪ್ರಾಬ್ಲಮ್, 2 ITBTಯಲ್ಲಿ ನಾನು ವಿಧಾನಸಭೆಯಲ್ಲಿ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಕಿಯೋನಿಕ್ಸ್ ಮೂಲಕ ಇಲ್ಲಿ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಏನು ಅರ್ಧ ಕೆಲಸವನ್ನ ಮಾಡಿದ್ದೇವೆ ಅದನ್ನು ಮುಗಿಸುವಂತ ಪ್ರಯತ್ನ ಮಾಡ್ತೇವೆ ಅನ್ನೋ ಮಾತನ್ನ ಏನು ಕೊಟ್ಟಿದ್ರು. ಈಗ ಟೋಟಲ್ ಆಗಿ ಆ ವಿಷಯನ ನಾವು ಮಾತಾಡ್ತಾ ಇಲ್ಲ. 2 ಸಾರಿ ಕಿಯೋನಿಕ್ಸ್ ನ MD ಅವ್ರು ಸಹ ಬಂದ್ರು ಇಲ್ಲಿ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ನಾವು ಮಾಡ್ತೇವೆ ಮಂಗಳೂರಿನಲ್ಲಿ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ITBT ವಿಷಯದಲ್ಲಿ, BT ಅಲ್ಲ, ಅಟ್ಲೀಸ್ಟ್ IT ವಿಷಯದಲ್ಲಿ, IT ಕಂಪನಿಗಳ ವಿಷಯದಲ್ಲಿ ಏನು ಪ್ರಾಮಿಸ್ ಅನ್ನ ಮಾಡಿದ್ದಾರೆ ಇನ್ನೂ ಸಹ ಮಾಡಲಿಲ್ಲ. ಹಾಗಾಗಿ ಸರ್ಕಾರ ನನ್ನ ಹತ್ರ ಆಗುದಿಲ್ಲ ಅಂದ್ರೆ ಆಗುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಕೆಲವು ವಿಷಯದಲ್ಲಿ ಹೇಳ್ತಾ ಇದ್ದಾರೆ ಓಪನ್ ಆಗಿ ದುಡ್ಡಿಲ್ಲ ಅಂತ ಹೇಳ್ಬೋದು. ಅದು ಒಂದು ವಿಷಯ, ಅದು ಸೆಕೆಂಡರಿ ವಿಷಯ. ಮತ್ತೆ ಮೇಜರ್ ಆಗಿ ಡ್ರಗ್ಸ್ ನ ವಿಷಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು, ಇಲ್ಲದ್ರೆ ರೆಸಿಗ್ನೇಷನ್ ಅನ್ನ ಕೊಡ್ಬೇಕು. ರೆಸಿಗ್ನೇಷನ್ ಕೊಟ್ರೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಪೊಲೀಸರವರಿಗೆ ಸುಲಭ ಆಗ್ತದೆ. ಇವರು ಪ್ಲೇಸ್ ಆಫ್ ಪವರ್ ಅಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡಿದ್ರೆ, ಡ್ರಗ್ಸ್ ಗಿಕ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ಇದ್ರೆ ಅದು ಕರ್ನಾಟಕದ ಇಡೀ ಜನರಿಗೆ ಮಾಡಿದಂತ ಮೋಸ. ಮತ್ತು ಇವರು ಬೆಳಗಿನ ಸಾಯಂಕಾಲದವರೆಗೆ RSS ಸರಿ ಇಲ್ಲ, RSS ಬಂದ್ ಮಾಡ್ತೇವೆ, BJP ಸರಿ ಇಲ್ಲ, BJP ಅದು ಮಾಡ್ತದೆ, ಇದು ಮಾಡ್ತದೆ ಅನ್ನುವರು ತಮ್ಮ ಮನೆ ರಿಪಬ್ಲಿಕ್ ಆಫ್ ಗುಲ್ಬರ್ಗದಲ್ಲಿ, ಇವ್ರದೊಂದು ಬೇರೆ ದೇಶದಾಗ ಆಗಿದೆ ಈಗ, ಅದು ರಿಪಬ್ಲಿಕ್ ಗುಲ್ಬರ್ಗದಲ್ಲಿ ಇವರು ಡ್ರಗ್ಸ್ ಗಿಕ್ಸ್ ಎಲ್ಲದೂ ಮಾಡ್ತಾನೆ ಇರ್ತಾರೆ. ನಮಗೆಲ್ಲ ಬಂದು ಹಿತವಚನವನ್ನ ಸ್ವಾಮೀಜಿ ಹಾಗೆ ಮಾತಾಡುವಂತ ಪ್ರಯತ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನಿಮ್ಮ ಪತ್ರಿಕೆ ಮಾಧ್ಯಮದ ಮೂಲಕ ಡ್ರಗ್ಸಿನ ಹಾವಳಿ ಬಗ್ಗೆ ಏನು ಎಷ್ಟು ನಾವು ಸಾರ್ವಜನಿಕರು ಸಹ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ, ವಿದ್ಯಾಸಂಸ್ಥೆಯವರು ಎಷ್ಟು, ಪೇರೆಂಟ್ಸು, ಪೋಷಕರು ನಾವೆಷ್ಟು ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳು, ಪೀಪಲ್ ಹೂ ಆರ್ ಇನ್ ಪ್ಲೇಸ್ ಆಫ್ ಪವರ್, ಒಬ್ಬ ಮಂತ್ರಿಯಾಗಿ ತನ್ನ ಆಪ್ತರು ಈ ರೀತಿ ಮಾಡುವಂತ ವಿಷಯದ ಬಗ್ಗೆ ಮಾತನಾಡುವುದಿಲ್ಲ, ಸ್ಟೇಟ್ಮೆಂಟ್ ಏನು ಕೊಡ್ತಾ ಇಲ್ಲ. ಹಾಗಾಗಿ ನಮ್ಗೆ ಸಂಶಯ ಬರ್ತಾ ಇದೆ, ಕರ್ನಾಟಕದಲ್ಲಿ ಆಗ್ತಿರುವಂತ ಡ್ರಗ್ಸ್ ನ ಹಾವಳಿಗೆ ಕಿಂಗ್ ಪಿನ್ ಇವರೇ ಅನ್ನುವಂತ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಹಾಗೆ ಇದಕ್ಕೆ ಅವರು ಉತ್ತರವನ್ನು ಕೊಡ್ಬೇಕು, ಇಲ್ಲದ್ರೆ ರಿಸೈನ್ ಮಾಡಿ ಇನ್ವೆಸ್ಟಿಗೇಷನ್ ಆಗುವ ತನಕ ರಿಸೈನ್ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದು. ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ನಿರಪರಾಧಿ ಅಂತ ಬಂದ್ರೆ ಆಮೇಲೆ ಪುನಃ ಬೇಕಾದ್ರೆ ಪ್ರಮಾಣ ವಚನ ಮಾಡಬಹುದು ಅನ್ನೋದು ನಿಮ್ಮ ಮೂಲಕ ಪಬ್ಲಿಕ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ನಾವು ಇಚ್ಛಿಸ್ತಾ ಇದ್ದೇವೆ. ಮಸ್ತ್ ಕೇಳಿಲ್ಲ. ಇದು ಈ ವ್ಯಕ್ತಿ ದಕ್ಷಿಣ ಗುಲ್ಬರ್ಗದ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು. ಆ ಇಡೀ ಪಾರ್ಟಿಯ ವ್ಯವಸ್ಥೆಯನ್ನ ಆ ಕ್ಷೇತ್ರದಲ್ಲಿ ನಡೆಸುವಂತ ವ್ಯಕ್ತಿ. ಅವರು ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಅವರನ್ನು ಹಿಡಿತಾರೆ. ಕರ್ನಾಟಕ ಪೊಲೀಸರು ಇಷ್ಟು ತನಕ ಏನು ಮಾಡ್ತಾ ಇದ್ರು, ಇದು 1 ವರ್ಷದಿಂದ ಆಗ್ತಿದೆ.
ಪೊಲೀಸರು ಏನು ಮಾಡಲಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇಲ್ಲದೆ ಪೊಲೀಸರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದು ಗುಲ್ಬರ್ಗದಲ್ಲಿ ಇವರದ್ದೇ ನಡೆಯುತ್ತೆ. ಇವ್ರದ್ದು ಜಾಗ ಗೀಗ ಅದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಷಯ, ಅವ್ರಿಗೆ ಯೋಚಿಸಬೇಡ. ಅದು ಪೊಲೀಸರು ಇವರ ಕುಮ್ಮಕ್ಕಿಲ್ಲದೆ ಏನು ಮಾಡ್ಲಿಕ್ಕೆ ಸಹ ಸಾಧ್ಯ ಇಲ್ಲ ಅಲ್ಲಿ. ಹಾಗಾದ್ರೆ ಪೊಲೀಸರು ಏನು ಮಾಡ್ತಾ ಇದ್ರು? ಒಂದೇ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ? ಪ್ರಿಯಾಂಕ್ ಖರ್ಗೆ ಓಪನ್ ಆಗಿ ಬಂದು ಹೇಳ್ಬೇಕಲ್ಲ, ಅವ್ರು ಯಾಕೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇಲ್ಲ? ಗುಲ್ಬರ್ಗದಲ್ಲಿ 2 ತಿಂಗಳ ಹಿಂದೆ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಡ್ರಗ್ಸ್ ಸಿಕ್ಕಿದೆ, ಒಂದು ಕನ್ಸೈನ್ಮೆಂಟ್ ಆಫ್ ಡ್ರಗ್ಸ್ ಹಿಡಿದಿದ್ದಾರೆ. 2-3 ತಿಂಗಳಾಯ್ತು ಈಗ ಇದು ಹಿಡಿದಿದ್ದಾರೆ. ಅದ ನಂತರ ಅದರ ಮೇಲೆ ಯಾವುದೇ ಇನ್ವೆಸ್ಟಿಗೇಷನ್ ಆಗಲಿಲ್ಲ. ಇನ್ವೆಸ್ಟಿಗೇಷನ್ ಯಾಕೆ ಆಗ್ತಾ ಇಲ್ಲ? ಅವರೇ ಮುತುವರ್ಜಿ ವಹಿಸಿ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕಿತ್ತು, ಪ್ರಿಯಾಂಕ್ ಖರ್ಗೆ ಮಾಡಿಸ್ಬೇಕಿತ್ತು. ಯಾಕೆ ಮಾಡಿಸ್ಲಿಲ್ಲ? ಯಾರು ಒತ್ತಡ? ಇದನ್ನೆಲ್ಲ ನೋಡುವಾಗ ನಮಗೆ ಡೌಟ್ ಆಗ್ತದೆ. ಇದು ಮಹಾರಾಷ್ಟ್ರ ಪೊಲೀಸರು ಹಿಡಿದ್ರ ಅಂತ ಹೇಳಿದ್ರು ಕೂಡ ಹಿಂದೆ ಸಹ ಕರ್ನಾಟಕ ಪೊಲೀಸರು ಸಹ ಕನ್ಸೈನ್ಮೆಂಟ್ ಅನ್ನು ಹಿಡಿದಿದ್ದಾರೆ. ಇನ್ವೆಸ್ಟಿಗೇಷನ್ ಯಾಕೆ ಆಗಲಿಲ್ಲ? ಅರೆಸ್ಟ್ಗಳು ಯಾಕೆ ಆಗಲಿಲ್ಲ? ಇವರಿಗೆ ಅದು ಎಲ್ಲೋ ಸಂಬಂಧಪಟ್ಟದ್ದು ಅನ್ನುವಂಥ ಕಾರಣಕ್ಕಾಗಿಯಾ? ಇದೆಲ್ಲ ನಮ್ಮ ಮನಸ್ಸಲ್ಲಿ ಇರುವಂಥ ಪ್ರಶ್ನೆ. ಖಂಡಿತ ವಿಧಾನಸಭೆಯಲ್ಲಿ ಈ ಪ್ರಶ್ನೆಗಳು ಖಂಡಿತ ಬಂದೇ ಬರ್ತದೆ. ಅದು ವಿಧಾನಸಭೆಗೆ ಎಷ್ಟು ಮಾಡಲಿಕ್ಕೆ ಇನ್ನೂ 1 ತಿಂಗಳು ಹತ್ರ ಇರ್ಬೋದು. ಅದಕ್ಕೆ ನಾವು ಈ ಉತ್ತರವನ್ನು ಬಯಸ್ತಾ ಇದ್ದೇವೆ. ಈಗ ಮಂಗಳೂರಿಗೆ ಸಂಬಂಧಪಟ್ಟಾಗೆ ಆ ಕಾರಣ ಇರುವಾಗ ಯಾಕೆ ಇದನ್ನು NCB ಅಂತ ಏಜೆನ್ಸಿಗೆ ವರ್ಗಾಯಿಸಬಾರದು? ನಾವು ಇದನ್ನ ಲಾಸ್ಟ್ ಟೈಮು ಇದಕ್ಕಿಂತ ಹಿಂದೆ ಕಮಿಷನರ್ ಇದ್ದ ಸಂದರ್ಭದಲ್ಲಿ ನಾನು ಹೇಳಿದೆ, ನೀವು ನಾರ್ಕೋಟಿಕ್ಸ್ ಯೂನಿಟ್ ಅನ್ನು ಇಲ್ಲಿ ಮಾಡಿ ಮಂಗಳೂರಲ್ಲಿ. ನಾರ್ಕೋಟಿಕ್ಸ್ ಡಿವಿಷನ್ ನೀವು ಸಪರೇಟ್ ಆಗಿ ಪೊಲೀಸ್ ಹತ್ರ ಇಲ್ಲ. ಇಲ್ಲಿ ಕಾಮನ್ ಪೊಲೀಸರು ಯಾರಿದ್ದಾರೆ ಆಲ್ರೆಡಿ ಅವರೇ ಇದ್ದಂಥ ನಾರ್ಕೋಟಿಕ್ಸ್ ಅನ್ನ ಸಹ ಅವ್ರು ಹ್ಯಾಂಡಲ್ ಮಾಡ್ತಾರೆ. CCF ಲೋಕಲ್ ಪೊಲೀಸ್ ಸ್ಟೇಷನ್ ಯಾರೋ ಒಂದು ಡಬಲ್ ಡ್ಯೂಟಿಯಲ್ಲಿ ಇರ್ತಾರೆ ನಾರ್ಕೋಟಿಕ್ಸ್ಗೆ. ಅವರು ಶಾಲೆ ಕಾಲೇಜುಗಳ ಹತ್ರ ಬೀಟಲ್ಲಿ ಇರ್ತಾರೆ ಹೆಚ್ಚಾಗಿ. ಆದರೆ ಅದನ್ನೇ ಹಿಡಿಲಿಕ್ಕೆ ಪರ್ಟಿಕ್ಯುಲರ್ಲಿ ಇವರು ಏನೋ ಒಂದು ತಂಡ ಮಾಡಿದ್ರು, ಕೋಮು ನಿಗ್ರಹ ಎಂದು ಆ ಟೈಪ್ ಎಲ್ಲ ಮಾಡಿದ್ರು. ಅದನ್ನ ಏನು ಯೂಸ್ ಆಗ್ತಾ ಇಲ್ಲ. ಡೈಲಿ ಏನು ಗುಂಪು ಗಲಭೆ ಆಗ್ತಾ ಇಲ್ಲ. ನೀವು ಅದನ್ನೆಲ್ಲ ಯೂಸ್ ಮಾಡಿ ಡ್ರಗ್ಸಿಗೆ ಯೂಸ್ ಮಾಡಿ, ನೀವು ಡ್ರಗ್ಸನ್ನು ಹತೋಟಿಯಲ್ಲಿ ತರಲಿಕ್ಕೆ ಅದಕ್ಕೆ ಒಂದು ಯೂನಿಟ್ ಅನ್ನು ಮಾಡಿ ಅವ್ರಿಗೆ ಅದೇ ಕೆಲಸವನ್ನು ಕೊಡಿ. ಅದು ಕೆಲಸವನ್ನು ಕೊಟ್ಟರೆ ಮಾಡ್ತಾರೆ, ಅದು ಮಾಡ್ತಾ ಇಲ್ಲ. ಮತ್ತು ಮಂಗಳೂರಿನಲ್ಲಿ ಈ ಡಿಸೈನರ್ ಡ್ರಗ್ಸ್ ಏನನ್ನ ನಾವು ಹೇಳ್ತಾ ಇದ್ದೇವೆ, ಈ ಡಿಸೈನರ್ ಲ್ಯಾಬಲ್ಲಿ ಆಗುವಂಥ ಡ್ರಗ್ಸ್ ಏನಿದೆ, ಒಬ್ಬೆ ಡೆರಿವೇಟಿವ್ಸ್ ಒಟ್ಟಿಗೆ ಲ್ಯಾಬಲ್ಲಿ ಆಗುವಂಥ ಡ್ರಗ್ಸ್ ಎಲ್ಲ ಏನಿದೆ, ಅದರ ಇನ್ಕಮಿಂಗ್ ಇದು ಸ್ಮಗ್ಲ್ ಆಗೋದು ಜಾಸ್ತಿ ಆಗ್ತಾಯಿದೆ. ಈಗ ಅದರ ನಂಬರ್ಸು ಜಾಸ್ತಿ ಆಗ್ತದೆ, ದಿನ ಜಾಸ್ತಿನೇ ಆಗ್ತದೆ, ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. ಹಾಗಾಗಿ ಈಗ ಡಿಸೈನರ್ ಡ್ರಗ್ಸ್ ಇಮಿಡಿಯೇಟ್ಲಿ ಅಡಿಕ್ಟಿವ್ ಅದಲ್ಲ, ಹೆಚ್ಚಾಗಿ ಸಿಕ್ಕಾಪಟ್ಟೆ ಅಡಿಕ್ಷನ್ ಇರ್ತದೆ ಅದರಲ್ಲಿ. ಹಾಗಾಗಿ ನಮ್ಮ ಟೆನ್ಷನ್ನು ಅದರೊಟ್ಟಿಗೆ ಎಲ್ಲರದು ಪೋಷಕರು, ಪೇರೆಂಟ್ಸು ವೆರಿ ವರಿಡ್. ಅಂದರೆ ಪೇರೆಂಟ್ಸ್ ಯಾರೆಲ್ಲ ಇದ್ದಾರೆ ಈ ಮಣಿಪಾಲದಲ್ಲಿ ಇರ್ಬೋದು, ಮಂಗಳೂರಲ್ಲಿ ಇರ್ಬೋದು, ಎಲ್ಲರೂ ಚಿಂತಿತರಾಗಿದ್ದಾರೆ. ಯಾಕಂದರೆ ಇದು ಕಮ್ಮಿ ಆಗ್ತಾ ಇಲ್ಲ. ನೀವು ಪೊಲೀಸರಿಗೆ ಸ್ಪೆಷಲ್ ಪವರ್ಸನ್ನು ಕೊಟ್ಟು ನೀವು ಅವರಿಗೆ ಈ ನಾನು ಆಗ ಹೇಳಿದಾಗ 6 ತಿಂಗಳಿಗೊಮ್ಮೆ ನೀವು ನೋಡಬೇಕಾದ್ರೆ ನೀವು ಆ ಇನ್ಸಿಡೆಂಟ್ಸನ್ನು ಕ್ರೊನಾಲಜಿಕಲಿ ನೋಡಿ 2-3 ಮಂತ್ಸ್ 4 ಮಂತ್ಸಿಗೆ ಒಂದು ಹಿಡಿತಾರೆ, ಆಮೇಲೆ ಪುನಃ ಸೈಲೆಂಟ್ ಆಗ್ತದೆ, ಪುನಃ 6 ಮಂತ್ಸಿಗೆ ಒಂದು ಹಿಡಿತಾರೆ. ನಾವು ಅವ್ರ ಹತ್ರ ಕೇಳಿದ್ರು ಸಹ ಅನ್ಅಫಿಷಿಯಲಿ ಹೇಳ್ತಾರೆ ಅದು ಜಸ್ಟ್ ಒಂದು ಹಿಡಿದಿದ್ದೇವೆ ಅಂತ ತೋರಿಸ್ಲಿಕ್ಕೆ ಅಂತ. ಇಟ್ಸ್ ಜಸ್ಟ್ ಎನ್ ಐ ವಾಶ್, ಅದರಲ್ಲಿ ಎಂತ ಸ್ಪೆಷಲ್ ಎಂತ ಇಲ್ಲ. ಹೇಳಿದ್ರು ಮೊನ್ನೆ ಹೋಮ್ ಮಿನಿಸ್ಟ್ರು ಇಂಟೆನ್ಷನ್ನು ಹೇಳುವಾಗ ಸರಿ ಇದೆ, ಉಡ್ತಾ ಪಂಜಾಬ್ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ. ಆ ಶಬ್ದ ಯಾಕೆ ಬಂತು ಅವ್ರ ಮನಸ್ಸಲ್ಲಿ? ಕರ್ನಾಟಕ ಉಡ್ತಾ ಪಂಜಾಬ್ ಆಗ್ತಾ ಇದೆಯಾ? ಉಡ್ತಾ ಪಂಜಾಬ್ ಆಗ್ಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಮಾತನ್ನು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಉಡ್ತಾ ಪಂಜಾಬಲ್ಲಿ ಯಾವ ರೀತಿ ಡ್ರಗ್ ಹಾವಳಿ ಇತ್ತು ನಿಮ್ಗೆ ಗೊತ್ತಿತ್ತು. ಕರ್ನಾಟಕ ಆ ಮಟ್ಟಕ್ಕೆ ಹೋಗ್ತಾ ಇದೆಯಾ? ಅದಕ್ಕೋಸ್ಕರ ಅವ್ರು ಹೇಳಿದ್ರ? ಅದು ನಮಗೆ ಡೌಟ್. ಅವ್ರು ಹೇಳುವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಸೇದೆ ಮೀಟಿಂಗಲ್ಲಿ, ನೀವು ಸಡನ್ ಆಗಿ ಮಂಗಳೂರನ್ನ ಕರ್ನಾಟಕವನ್ನ ಪಂಜಾಬಿಗೆ ಉಡ್ತಾ ಪಂಜಾಬ್ ರೀತಿಯಲ್ಲಿ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ದೊಡ್ಡ ರೀತಿಯ ಸಮಸ್ಯೆ ಇಂಟೆಲಿಜೆನ್ಸ್ ಇನ್ಪುಟ್ ಇದ್ದಿರ್ಬೋದು ಅವರಿಗೆ. ಇಂಟೆಲಿಜೆನ್ಸ್ ಇನ್ಪುಟ್ ಇದ್ದಕ್ಕೋಸ್ಕರ ಅವ್ರು ಹಾಗೆ ಹೇಳಿದ್ದಾರೆ. ಅದಾದ ನಂತರ ನಿಮ್ಮ ಕಾಂಗ್ರೆಸ್ನ ನಾಯಕರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಕಾಂಗ್ರೆಸ್ನ ಪ್ರೆಸಿಡೆಂಟ್ ಇನ್ವಾಲ್ವ್ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಆಪ್ತಾರಂತೆ ಅದರ ಮೇಲೆ. ನಮಗೆ ಎಲ್ಲರಿಗೂ ಹಿತವಚನ ಕೊಡುವಂಥವ್ರು ಅವರು, ಎಲ್ಲರಿಗೂ ಹಾಗಿರ್ಬೇಕು ಅಂತ. ಅವರ ಆಪ್ತರು ಅವರ ಜಿಲ್ಲೆಯಲ್ಲೇ ಆಗ್ತಿರುವಂಥದ್ದು. 2 ತಿಂಗಳ ಹಿಂದೆ ಆಗಿದೆ, ಇನ್ವೆಸ್ಟಿಗೇಷನ್ ಆಗಲಿಲ್ಲ. ಇದೆಲ್ಲ ನೋಡುವಾಗ ನಮ್ಗೆ ಡೌಟ್ ಬರ್ತಾ ಉಂಟಲ್ಲ, ಏನಾಗ್ತಾ ಇದೆ ಕರ್ನಾಟಕದಲ್ಲಿ, ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಕರಪ್ಷನ್ನ.
ಎಲ್ಲರೂ ಒಬ್ಬರು ಸರಿ ಇಲ್ವೋ ಹಾಗಾದ್ರೆ ಎಲ್ಲ ಮಂತ್ರಿಗಳಿಗೂ ಇದೇ ಕೆಲಸವಾ ಅನ್ನೋಂಥ ಪ್ರಶ್ನೆ ಸಹಜವಾಗಿ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇದೆ. ಅದನ್ನು ಕೇಳ್ತೇವೆ, ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಪ್ರಶ್ನೆ ಮಾಡೋದು ನಮ್ಮ ಹಕ್ಕು. ಎಕ್ಸ್ಪ್ಲನೇಷನ್ ಆದ್ರೂ ಕೊಡಿಯಲ್ಲ. ನೀವು ರಿಸಿಗ್ನೇಷನ್ ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಪವರಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಬೇಕನ್ನುವಂಥ ಆಸೆ ಇದೆ, ಅರ್ಥ ಆಗ್ತದೆ. ನೀವು ಎಕ್ಸ್ಪ್ಲನೇಷನ್ ಕೊಡಿ. ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಏನು ಈಗ ಎನ್ಐಗೆ ಕೊಡ್ಲಿಕ್ಕೆ ಕೆಲವುದೆಲ್ಲ ಪ್ರೋಟೋಕಾಲ್ ಇದಿರ್ತದೆ, SOPs ಇರ್ತದೆ. ಅದರ ಪ್ರಕಾರ NIA ಕೊಡಲಿಕ್ಕೆ ಒಂದು ಲಾಸ್ಟ್ ಇಫ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅದನ್ನು ರೆಫರ್ ಮಾಡೋದಿದ್ರೆ NIA ಇದರಿಂದ ಹೋಮ್ ಮಿನಿಸ್ಟ್ರಿಯಿಂದ, ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಯಿಂದ ಅವಕಾಶ ಇದೆ ತೆಗೆದುಕೊಳ್ಳಲಿಕ್ಕೆ. CBI IT ಎಲ್ಲ ಬೇರೆ ಇದು ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾವು ಲಾಸ್ಟ್ ಟೈಮ್ ಹೇಳಿದಾಗ ಇಲ್ಲಿ ನಾರ್ಕೋಟಿಕ್ಸಿಗೆ ಕೊಡ್ಬೋದು ಅನ್ನುವಂಥ ಮಾತನ್ನು ಸರ್ಕಾರ ಹೇಳಿದರು. ಡೈರೆಕ್ಟಾಗಿ ಕೇಂದ್ರ ಸರ್ಕಾರಕ್ಕೆ ತಗೊಳ್ಳಿಕ್ಕೆ ಅವಕಾಶ ಇದ್ದರೆ ನಾವು ಈ ಕೇಸನ್ನು ಖಂಡಿತ ಅದಕ್ಕೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಹೇಳ್ತೇವೆ. ಖಂಡಿತ ಅದನ್ನು ಹೇಳ್ತೇವೆ. ನೀವು ಹೇಳೋದು ಸರಿ ಇದೆ. ಅದೇ ಸರ್ಕಾರದ ಲಾ ಆ್ಯಂಡ್ ಆರ್ಡರ್ ಈಸ್ ಅ ಸಬ್ಜೆಕ್ಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್. ಡ್ರಗ್ಸ್ ಗಿಗ್ಸು ಎಲ್ಲದೂ ಸಹ. ಹಾಗಾಗಿ ಅವ್ರು ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಮಾಡಲೇಬೇಕು, ಏನಾದರೂ ಕೆಲಸನ ಮಾಡಲೇಬೇಕು. ಈಗ ನಾವು ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದ್ದ ಕಾರಣಕ್ಕಾಗಿ ನಾವು ಪ್ರೆಸ್ಸನ್ನು ಕರೆದಿದ್ವಿ. ಪೊಲೀಸ್ ಖಾಲಿ ಇನ್ವಾಲ್ವ್ಮೆಂಟ್ ಇದ್ದರೆ ನಾವು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಮಾಡ್ತಾ ಇದ್ದೆವು. ಇಲ್ಲಿ ಸ್ವಲ್ಪ ಕಂಟ್ರೋಲಿಗೆ ತರುವಂಥ ಪ್ರಯತ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಇಲ್ಲ. ಆದರೆ ಪೊಲಿಟಿಷಿಯನ್ಸ್ ಇದರಲ್ಲಿ ಇನ್ವಾಲ್ವ್ ಇದ್ದರೆ, ಪೀಪಲ್ ಇನ್ ಪವರ್ ಇದರಲ್ಲಿ ಇನ್ವಾಲ್ವ್ ಇದ್ದರೆ ಇದು ಗಂಭೀರವಾದ ವಿಷಯ. ಇದು ಲೈಟಾಗಿಲ್ಲ. ಇದು ಅವರು ನಿಗ್ಲೆಕ್ಟ್ ಮಾಡಿ ಬೇರೆ ಬೇರೆ ವಿಷಯನ ಮಾತಾಡ್ತಾ ಇದ್ದಾರೆ. ಈ ವಿಷಯನ ಮುಟ್ತಾನೆ ಇಲ್ಲ. ಇದು ಚುಚ್ಚುತ್ತದೆ ವಾಪಸ್, ಇದು ಕಚ್ಚುತ್ತದೆ ತಿರುಗಿ ಅಂತ ಅವ್ರಿಗೆ ಗೊತ್ತು. ಇದು ಮುಟ್ತಾನೆ ಇಲ್ಲ ಈ ವಿಷಯನ. ಇದನ್ನು ಬಿಟ್ಟು ಮತ್ತೆಲ್ಲ ಮಾತಾಡ್ತಾರೆ. ಡ್ರಗ್ಸ್ ಇಸ್ ಅ ಬರ್ನಿಂಗ್ ಇಶ್ಯೂ. ಒಂದು ಇಡೀ ಫ್ಯೂಚರ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ನೀವು ಶಾಲೆಗೆ ಸಪ್ಲೈ ಮಾಡೋದು, ಕಾಲೇಜಿಗೆ ಸಪ್ಲೈ ಮಾಡೋದು. ಅದವ್ರ ಮನೆಗೆ ಹೋಗಬೇಕು. ಅದಕ್ಕೆ ಶಾಸಕರಾಗಿ ಅವರು ಮೆರವಣಿಗೆ ತರುವಲ್ಲಿ ಪ್ರಯತ್ನ ಮಾಡಬೇಕು ಅಂತ ಇದಕ್ಕಿಂತ ದೊಡ್ಡ ಜೋಕ್ ಐ ಶುಡ್ ನಾಟ್ ಬಿ ಆನ್ಸರಿಂಗ್ ಟು ದಿಸ್ ಕ್ವಶನ್. ಅವರಿಗೆ ಈ ರೆಸ್ಪೆಕ್ಟಬಲ್ ಕ್ವಶನ್ ಅಲ್ಲ ಇದು. ಇದು ಹಿಂದೆ ನಮ್ಮಲ್ಲಿ, ಹಿಂದೆಲ್ಲ 1 ವರ್ಷದ ಹಿಂದೆ ನಮ್ಮಲ್ಲಿ ಕಾಮಗಾರಿಗೆ ದುಡ್ಡಿಲ್ಲ ಅಂತ ಹೇಳಿದಾಗ ಖಾದರ್ ಅವರು ಹೇಳಿದರು, MLA ಅವರು ಟೇಬಲಿಗೆ ಹೋಗಿ ಎಂಥ ಟೇಬಲಿಗೆ ಹೋಗಿ ಟೇಬಲಿಗೆ ಹೋಗೋದಲ್ಲ, ದುಡ್ಡಿಲ್ಲ ಅಂತ ನಿಮ್ಮ ಮಿನಿಸ್ಟ್ರಿಗಳು ಹೇಳ್ತಾ ಇದ್ದಾರೆ. ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ. MLAಗಳು ಟೇಬಲಿಗೆ ಹೋಗಿ ಪ್ರಯತ್ನ ಮಾಡಿ ತೊಗೊಂಡು ಬರ್ಬೇಕು. ಅದು ಹಿಂದೆ ಆಗ್ತಾಯಿತ್ತು, ನಮ್ಮ ಸರ್ಕಾರದಲ್ಲೇ ಆಗ್ತದೆ. ಅದು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲೇ ಆಗ್ತಾಯಿತ್ತು. ಹೋಗಿ ಅಲ್ಲಿ ಪ್ರಯತ್ನ ಮಾಡಿ ಮಿನಿಸ್ಟರ್ ಹತ್ರ ಮಾತಾಡಿ ಒಂದು ಸ್ವಲ್ಪ ಫಂಡ್ ರಿಲೀಸ್ ಮಾಡಿ ಅಂತ. ಫಂಡೇ ಇಲ್ಲ. ನೀವು ರಿಲೀಸ್ ಮಾಡೋ ಪ್ರಯತ್ನವೇ ಆಗುವುದಿಲ್ಲ. ಯಾವುದು ಖಾದರ್ ಹೇಳಿದ್ದಕ್ಕೆ. ಈಗ ನಾವು ಬಿಡಿ, ನಿಮ್ಮ ಕಾಂಗ್ರೆಸ್ನ ಮರಳು ವ್ಯಾಪಾರ ಮಾಡೋರಿಗೆ ಹೇಳಲಿ ಅಲ್ಲ. ಈಗ ನಮ್ಮವರು ಬಿಡಿ, ಖಾದರ್ ಹೈಯೆಸ್ಟ್ ಸಮಸ್ಯೆಲಿದ್ದಾರೆ. ಅವ್ರು ಹಿಂದೆ ಮುಂದೆ ತಿರುಗಾಡೋರೆಲ್ಲ ಮಲ್ಲು ಕೆಂಪುಗಳು ಮಾಡ್ತಿದ್ದವರೆಲ್ಲರೂ ಸಹ ನಮ್ಮ ಹತ್ರ ಹೇಳ್ತಾರೆ. ನಮ್ಮ ಪ್ರತಿಭಟನೆಯಲ್ಲಿ ನೋಡಿ ಕಾಂಗ್ರೆಸ್ನವ್ರು ಎಷ್ಟು ಜನ ಸಪೋರ್ಟ್ ಇದೆ, ಎಲ್ಲರೂ ಇದ್ದಾರೆ. ಮೊನ್ನೆ BMS ಇದು ಮಾಡಿ ಪ್ರತಿಭಟನೆ ಮಾಡಿದ್ರು, ಎಷ್ಟು ಜನ, ಎಲ್ಲರೂ ಕಾಂಗ್ರೆಸ್ನವರು ಸಹ ಅದರಲ್ಲಿದ್ದಾರೆ. ರಮಣತ್ರಯರು ಹಾರಿಕೆಗೋಸ್ಕರ ಅದನ್ನು ಹೇಳಿರ್ಬೋದು, ಹಿರಿಯರಿದ್ದಾರೆ, ಅವರಿಗೂ ಗೊತ್ತಿದೆ. ಪರವಾನಗಿ ತರಲಿಕ್ಕೆ ಹಿಂದಿನ ಸಮಯದಲ್ಲಿ ಈ ಕೆಂಪು ಕಲ್ಲಿನ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ, CRZ ಹೊಯ್ಗೆ ಸಮಸ್ಯೆ ಬಂದಲ್ಲಿ 1 ವಾರದಲ್ಲಿ 200 ಚಿಲ್ಲರೆ ಲೀಸನ್ನು ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿಕೊಟ್ಟಿದ್ದೇವೆ. 270 ಕೊಡೋಣ. ಎನ್ನಡಬರೋಡು ಫಸ್ಟಿಗೂ ತುಳು ಬರ್ತದಂತ ಯೋಚನೆ ಮಾಡ್ತಾ ಇಲ್ಲ ರಿಕ್ಷಾ. ಆ ಎನ್ನಡಬರೋಡು ಬೊಗತೂಕ ಆ ಕಾಂಗ್ರೆಸ್ BJP ಅತ್ತ BJP ಎನ್ನಡಬರೋಡು ಯಾಪನ್ಪೆ ಅಂದರೆ ಅರ್ಥ ಆಗಲ್ಲ. ಈ ರೀತಿಯ ವ್ಯವಸ್ಥೆಯಲ್ಲಿ ಹೊಯ್ಗೆ ಬಿಸ್ನೆಸ್ ಮತ್ತು ಕೆಂಪುಗಲ್ಲಿನ ವ್ಯವಹಾರ ಇವ್ರದ್ದು ಆಗ್ತಾ ಇತ್ತು. ಇವ್ರು ಯಾರು ಸಹ ಯಾರಿಗೂ ಲೀಸ್ ಮಾಡಿಕೊಟ್ಟು ಲೀಗಲ್ ಅಲ್ಲಿ ಮಾಡ್ಲಿಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಲೀಸ್ ರಿನ್ಯೂವಲ್ ಆಗೋದಿಲ್ಲ ಇಲ್ಲಿ. ಅವ್ರು ಇದು ಸಮಥಿಂಗು ಅಂಡರ್ ದ ಟೇಬಲ್ ಅಬೌವ್ ದ ಟೇಬಲ್ ಅಲ್ಲೇ ನಡೀತಾ ಇತ್ತು. ಈಗ ಸಡನ್ ಆಗಿ ಅವರಿಗೆ ಲೀಸ್ ರಿನ್ಯೂವಲ್ ಅನ್ನುವಂಥ ಹೊಸ ಶಬ್ದ, ಇದು ಹೊಸ ಪದ. ಲೀಸ್ ರಿನ್ಯೂವಲ್ ಆಗ್ತದ, ಸಮಥಿಂಗ್ ಅಲ್ಲಿ ಆಗುದಿಲ್ಲ ಅನ್ನೋಂಥ ಶಾಕ್ ಆಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ. ನನ್ನ ಪ್ರೆಸ್ಸನ್ನ ಸ್ವಲ್ಪ ಡೈವರ್ಟ್ ಮಾಡ್ತಾ ಇದ್ರಿ, ಲಾಸ್ಟಿಗೆ ಇದನ್ನ ಹಾಕ್ತೀರಿ, ಅದನ್ನ ಹಾಕುದಿಲ್ಲ. ಮತ್ತೆ ರಮಣತ್ರಯಿಗಳು ಜನಪ್ರತಿನಿಧಿಗಳು ಖಾದರನ್ನು ಸೇರಿಸಿ ಹೇಳಿದರು.
ಮತ್ತೊಂದು ಒಂದೇ ಮಿನಿಟ್, ಏನು ರಮಾನಾಥ್ ರಾವ್ ಹೇಳಿದ್ದಾರೆ ಅದು ಒಳ್ಳೇದಿದೆ. ಅವರು ಅಶೋಕ್ ರೈ ಮತ್ತು ಕಾದಪತ್ರ ಅವರಿಬ್ಬರು ಜನಪ್ರತಿನಿಧಿಗಳಿದ್ದಾರೆ ನಮ್ಮೊಟ್ಟಿಗೆ, ಮಂಜಾತ್ ಬಂಡೇಲ್ ಇದ್ದಾರೆ. ಅವ್ರ ಹತ್ರ ಹೇಳಿ ಹೋಗಿ ಪ್ರಯತ್ನ ಮಾಡಿ ತರಲಿ ಅಂತ. ಜನಪ್ರತಿನಿಧಿಗಳು ಬಿಜೆಪಿಯವರು ಮಾತ್ರನಾ? ಕಾಂಗ್ರೆಸ್ಸಿಂದ ಇದ್ದಾರಲ್ಲ, 3 ಜನ ಇದ್ದಾರೆ. ಅವರು 5 ಇದ್ದಾರೆ, 4 ಜನ ಇದ್ದಾರೆ. ಕಮ್ಮಿಯ ಘಟಾನುಘಟಿಗಳು ಎಲ್ಲರೂ ಸಹ ಎಲ್ಲ ರೆಡ್ ಲೈಟಲ್ಲಿ ತಿರುಗುವಂಥವ್ರು 2-3 ಜನ ಇದ್ದಾರೆ ಅದರಲ್ಲಿ. ಅಲ್ಲ ಇಬ್ಬರು ಅವ್ರ ರೆಡ್ ಲೈಟ್ ವ್ಯಾನ್ ಮೇಲೆ ಏನೆಲ್ಲ ಇದು ಸೈರನ್ ಎನಿಥಿಂಗ್ ಎಲ್ಸ್? ಇಲ್ಲ ಥ್ಯಾಂಕ್ ಯು. ಪ್ರಯತ್ನ ಮಾಡಲೇಬೇಕು. ಇಟ್ಸ್ ಅ ಬಿಸ್ನೆಸ್ ಆಫ್ ದ ಪೊಲೀಸ್. ರೈಲ್ವೆಯಲ್ಲಿ ಯಾರು ಸಹ ತಗೊಂಡು ಬರುವಾಗ ಮೇನ್ ರೋಡಲ್ಲಿ ತರಲಿಕ್ಕಿಲ್ಲ, ಒಳಗಿನ ರಸ್ತೆಯಲ್ಲಿ ತರ್ಬೋದು. ಇದು ಇಂಟೆಲಿಜೆನ್ಸ್ ಫೇಲಿಯರ್ ಆಗ್ತದೆ ಒಂದು. ಎರಡನೇದು, ನೀವು ಎಲ್ಲಿ ಸಪ್ಲೈ ಮಾಡ್ತಾ ಇದ್ದೀರಿ, ಸಪ್ಲೈ ಗೊತ್ತಲ್ಲ, ಕನ್ಸ್ಯೂಮರ್ ಗೊತ್ತು. ನೀವು ರಿವರ್ಸ್ ಹೋದ್ರೆ ಗೊತ್ತಾಗ್ತದಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ. ಎಲ್ಲ ಹೈವೇಯಿಂದ ಬರ್ತದ ಅಥವಾ ಎಲ್ಲರೂ ಇದರಿಂದ ಬರ್ತದ? ದೇರ್ ಇಸ್ ಸಮ್ ಕೈಂಡ್ ಆಫ್ ಒಂದು ಜಾಲ ಇದ್ದೇ ಇರ್ತದೆ. ಆ ಜಾಲನ ಭೇದಿಸ್ಲಿಕ್ಕೆ ಪೊಲೀಸರಿಗೆ ಗೊತ್ತಿರ್ತದೆ. ನೀವು ಅವ್ರ ಮೇಲೆ ಕರೆಕ್ಟಾಗಿ ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದ್ರೆ ಅನ್ನೋದೇ ಟೆನ್ಷನ್ ನನಗೆ ಪೊಲೀಸಿಂಗ್ ವರ್ಕ್ ಮೇಲೆ ಅಷ್ಟು ಟೆನ್ಷನ್ ಇಲ್ಲ. ಯಾಕಂದ್ರೆ ನೀವು ಕರೆಕ್ಟಾಗಿ ಅವ್ರಿಗೆ ಫೋರ್ಸು ರೂಲ್ಸು ಕೊಟ್ಟರೆ ಮಾಡ್ತಾರೆ. ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಇದ್ದಾರೆ ಅನ್ನೋದೇ ಟೆನ್ಷನ್. ಪ್ರತಿ ವರ್ಷ ಸಹ ನೋಡಿದಾಗಲೇ 10-15 ಹೊಸ PUC ಕಾಲೇಜ್ಗಳು ಅದೆಲ್ಲ ಬರೋದನ್ನು ನೋಡ್ತಾ ಇದ್ದೇವೆ. ಮೊನ್ನೆ ಹೋಮ್ ಮಿನಿಸ್ಟ್ರು ಜಿಲ್ಲೆಗೆ ಬಂದಂಥ ಸಮಯದಲ್ಲಿ, ಶಾಂತಿ ಸಭೆಯನ್ನು ಕರೆದಂಥ ಸಮಯದಲ್ಲಿ ಮಂಗಳೂರನ್ನು ಉಡ್ತಾ ಪಂಜಾಬ್ ಆಗಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಮಾತನ್ನು, ಧೈರ್ಯವನ್ನು ಕೊಡುವ ರೀತಿಯಲ್ಲಿ ಮಾತಾಡಿದರು. ಡ್ರಗ್ಸ್ನ ಮೇಲೆ ನಾವು ಯಾವುದೇ ಕಾಂಪ್ರಮೈಸನ್ನು ಮಾಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ವಿಧಾನಸಭೆಯಲ್ಲಿ ಪ್ರತಿ ವರ್ಷ ಸಹ ಆಗುವಂಥ ವಿಧಾನಸಭೆಯಲ್ಲಿ ನಾವು ನಮ್ಮ ಕೋರಿಕೆ ಇದ್ದದ್ದೇ, ಡ್ರಗ್ಸ್ ಮೇಲೆ ನೀವು ದೊಡ್ಡ ರೀತಿಯಿಂದ ಡ್ರಗ್ಸ್ ಜಾಲವನ್ನು ನೀವು ಭೇದಿಸಬೇಕು. 2-3 ಸತಿ ನೀವು ಡ್ರಗ್ಸ್ ಜಾಲವನ್ನು ಭೇದಿಸುವ ನಿಟ್ಟಿನಲ್ಲಿ 1-2 ಅರೆಸ್ಟ್ ಆಗ್ತದೆ. ಒಂದು ಸ್ವಲ್ಪ ಈ ಡಿಸೈನರ್ ಡ್ರಗ್ಸ್ ಇರ್ಬೋದು, MDM ಇರ್ಬೋದು, ಕ್ರಿಸ್ಟಲ್ ಮೆತ್ ಇರ್ಬೋದು, ಈ ರೀತಿಯ ಡ್ರಗ್ಸ್ಗಳನ್ನು ನೀವು ಸೀಸ್ ಮಾಡ್ತೀರಿ. ಸೀಸ್ ಮಾಡಿದ ನಂತರ ಪುನಃ ಒಂದು 6 ತಿಂಗಳು ಸುದ್ದಿ ಇರುವುದಿಲ್ಲ. ಯಾವುದು ಸೀಸಿನ ಬಗ್ಗೆ. ಡ್ರಗ್ಸಿನ ಮಾತ್ರ ಸಪ್ಲೈ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದೆ. ಎಲ್ಲ ರೀತಿಯ ಡ್ರಗ್ಸ್ಗಳು ಇದು ವಿಶಾಖಪಟ್ಟಣದಿಂದ ಬರುವಂಥದ್ದು ಇರ್ಬೋದು, ಅದು ಬ್ಯಾಂಗ್ಳೂರ್ ಮೂಲಕವಾಗಿ ಮತ್ತು ಕೇರಳ ಬಾರ್ಡರ್ ಮೂಲಕವಾಗಿ ಇಲ್ಲೆಲ್ಲ ಡ್ರಗ್ಸಿನ ದೊಡ್ಡ ಜಾಲ ಇದೆ. ಮತ್ತು ಈಗ ಮಹಾರಾಷ್ಟ್ರ ಮತ್ತು ಆ ಸೈಡಿಂದ ಸಹ ಬರುವುದು ನಮಗೆ ಗಮನಕ್ಕೆ ಬಂದಿದೆ. ಇವರು ಇದರಲ್ಲಿ ಮುಖ್ಯವಾಗಿ ಬೆಳಿಗ್ಗೆ ಎದ್ದ ಕೂಡಲೇ RSS ಮತ್ತು BJPಗೆ ಬೈಯುವಂಥ ಅಭ್ಯಾಸ ಮಾಡಿಕೊಂಡಿರುವಂಥ ಮಾನ್ಯ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ ಕೂಡಲೇ ಅವರಿಗೆ ಒಂದು ಸರ್ವಜ್ಞ ಸಿಂಡ್ರೋಮ್ ಇದೆ. ಅಂದರೆ ನನಗೆ ಎಲ್ಲದೂ ಗೊತ್ತಿದೆ, ನನಗಿಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ಯಾವ ವಿಷಯವನ್ನು ತೆಗೆದ್ರು ಸಹ ಅದು ಎಲ್ಲದರಲ್ಲೂ ಬಾಯಿ ಹಾಕೋದು. ಯಾವಾಗ ಸಹ ವಿಧಾನಸೌಧದಲ್ಲಿ ಚರ್ಚೆ ಸಮಯದಲ್ಲಿ ಅಪೋಸಿಷನ್ ಅವರು ಮಾತಾಡಬೇಕು, ರೂಲಿಂಗ್ ಪಾರ್ಟಿಯವರು ಉತ್ತರ ಕೊಡಬೇಕು. ನಾವು ಏನು ಮಾತಾಡಿದ್ರು ಎಲ್ಲದಕ್ಕೆ ಸಹ ಉತ್ತರ ಕೊಡುವಂತ ಪ್ರಯತ್ನ ಮಾಡೋದು ಪ್ರಿಯಾಂಕ್ ಖರ್ಗೆ. ನಮ್ಮೆಲ್ಲರ ಮನಸ್ಸಲ್ಲಿ ಬಹಳ ತಿಳುವಳಿಕೆ ಇರುವಂತ ವ್ಯಕ್ತಿ ಇರ್ಬೋದು ಇವರು ಅನ್ನೋ ಮನಸ್ಥಿತಿ ನಮ್ಗೆ ಸೇರ್ತ. ಆದ್ರೆ ಮೊನ್ನೆ ಆದಂತ ವಿಷಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಾದಂತ ಗುಲ್ಬರ್ಗದ ದಕ್ಷಿಣ ಬ್ಲಾಕ್ಸ್ನ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರದ ಪೊಲೀಸರು ಬಂಧಿಸಿದ್ದಾರೆ. ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರ ಪೊಲೀಸರು ಮೊನ್ನೆ ಬಂಧಿಸಿದ್ದಾರೆ. ಅದು ಸಾಧಾರಣ 6 ತಿಂಗಳಿಂದ 1 ವರ್ಷದಿಂದ 6 ತಿಂಗಳ ಹಿಂದಿನ ತನಕ ಸಹ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆ ಭಾಗದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ರೀತಿಯ ಡ್ರಗ್ಸ್ ನ ಸಪ್ಲೈ ಈ ವ್ಯಕ್ತಿಗಳ ಮೂಲಕ ಆಗ್ತಾ ಇದೆ. ಈ ವ್ಯಕ್ತಿಗಳ ಮೂಲಕ ಆಗ್ತಿರುವಂತಹ ಡ್ರಗ್ಸ್ ನ ಜಾಲವನ್ನ ಭೇದಿಸಲಿಕ್ಕೆ ಪೊಲೀಸರು ಯಾಕೆ ಮುಂದಾಗಲಿಲ್ಲ? ಮಹಾರಾಷ್ಟ್ರ ಪೊಲೀಸರು ಇಷ್ಟು ಸಮಯದ ನಂತರ ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕದ ಪೊಲೀಸರು ಏನ್ ಮಾಡ್ತಾ ಇದ್ರು ಈ ಸಮಯದಲ್ಲಿ? ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಾನು ಉಡ್ತಾ ಪಂಜಾಬ್ ಆಗಲಿಕ್ಕೆ ಬಿಡುದಿಲ್ಲ ಕರ್ನಾಟಕವನ್ನ ಅನ್ನೋದು. ಇಡೀ ಕರ್ನಾಟಕದ ವಿಷಯದಲ್ಲಿ ಹೇಳ್ತಾರೆ.
ನಡುವೆಯಲ್ಲಿ ಪೊಲೀಸರು ಒಂದೂವರೆ ವರ್ಷಗಳಿಂದ ಸೈಲೆಂಟ್ ಆಗಿ ಕೂತಿದ್ದಾರೆ. ಮಂತ್ರಿಗಳ ಆಪ್ತರವರು ಮತ್ತು ಅಲ್ಲಮ ಪ್ರಭು ಪಾಟೀಲ್ ಅವರು ಅದೇ ವ್ಯಕ್ತಿ ಇಷ್ಟು ದೊಡ್ಡ ಡ್ರಗ್ಸ್ನ ವ್ಯವಹಾರ ಮಾಡುವಾಗ ಇವರಿಗೆ ರಾಜಕೀಯವಾಗಿ ಯಾರ ಬ್ಲೆಸ್ಸಿಂಗ್ಸ್ ಇದೆ? ಪ್ರಿಯಾಂಕ್ ಖರ್ಗೆ ಅವರ ಬ್ಲೆಸ್ಸಿಂಗ್ಸ್ ಡೈರೆಕ್ಟ್ ಆಗಿದೆಯಾ ಅಥವಾ ಅಲ್ಲಮ ಪ್ರಭು ಪಾಟೀಲ್ ಅವರ ಬ್ಲೆಸ್ಸಿಂಗ್ಸ್ ಇದೆಯಾ? ಆಶೀರ್ವಾದ ಇರೋದಿದೆಯಾ? ಪೊಲೀಸರನ್ನ ಬಾಯಿ ಮುಚ್ಚಿಸುವಾಗಿ ಮಾಡಿದ್ಯಾರು? ಇದೆಲ್ಲ ವಿಷಯಗಳು ಕಾಂಗ್ರೆಸ್ ಪಾರ್ಟಿಯ ಜವಾಬ್ದಾರಿ ಇರುವಂತ ಒಬ್ಬ ನಾಯಕ ಈ ವ್ಯಕ್ತಿ. ನಿಷೇಧಿತ NRX ಬಾಟ್ಲು ಮತ್ತು ಬೇರೆ ಎಲ್ಲ ವಿಷಯಗಳ ಇದರಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಬೇರೆ ಎಲ್ಲ ಜಾಗಗಳನ್ನ ಭೇದಿಸುವ ವಿಷಯದಲ್ಲಿ ಪೊಲೀಸರಿಗೆ ಮಹಾರಾಷ್ಟ್ರ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಲಘುವಾಗಿ ತೆಗೆದುಕೊಂಡಿದ್ದಾರೆ. ಈ ವಿಷಯದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಆಗಿ ಟ್ವೀಟ್ ಮಾಡೋದಿಲ್ಲ, ಅಲ್ಲಮ ಪ್ರಭು ಪಾಟೀಲ್ ಮೊದಲೇ ಮಾತಾಡೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡ್ತಾನೆ ಇಲ್ಲ, ವಿಷಯನ ತೆಗಿತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ವಿಷಯವನ್ನು ಎತ್ತಿದ ಕೂಡಲೇ ಡೈವರ್ಟ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಭೈರತಿ ಬಸವರಾಜ್ ಮೇಲೆ ಯಾವುದೋ ಒಂದು ಕೇಸ್ನಲ್ಲಿ 5ನೇ ಆರೋಪಿಯಾಗಿ ಅವರನ್ನ ಫಿಕ್ಸ್ ಮಾಡುವಂತ ಪ್ರಯತ್ನ ಆಗಿದೆ. ಅದನ್ನ ಟಿವಿ ಮಾಧ್ಯಮದಲ್ಲಿ ಬೇರೆ ಮಾಧ್ಯಮದಲ್ಲಿ ದೊಡ್ಡದಾಗಿ ಬಿಂಬಿಸುವ ಪ್ರಯತ್ನವನ್ನ ಮಾಡ್ತಾ ಈ ಪ್ರಿಯಾಂಕ್ ಖರ್ಗೆ ಅವರ ಡ್ರಗ್ ಕೇಸ್ ಏನಿದೆ ಇದನ್ನ ಡೈವರ್ಟ್ ಮಾಡುವ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಪ್ರತಿ ಸತಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವಲ್ಲ, RCB ಗಲಾಟೆ ಆದಾಗ ಅದೇ ಸಮಯದಲ್ಲಿ ಬೇರೊಂದು ಇಶ್ಯೂವನ್ನು ತೆಗೆದು ಹೋಲ್ ವಿಷಯವನ್ನ ಡೈವರ್ಟ್ ಮಾಡುವಂತ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ. ಇದು ನೋಡುವ ಹಾಗೆ ಯಾರೊಬ್ಬ ಡ್ರಗ್ಸಿನ ದಂಧೆ ಮಾಡಿದ ಅನ್ನುವಂಥದ್ದು ಮನಸ್ಸಿಗೆ ಬಂದರೂ ಸಹ ಇದ್ರ ಹಿಂದೆ ಈ ಸ್ಥಾಪಿತ ಹಿತಾಸಕ್ತಿಗಳು ಏನಂತ ಹೇಳ್ತೇವೆ, ದೊಡ್ಡದಾದ ಕೈವಾಡ ಇದೆ. ನಾವು ಮಂಗಳೂರಿನಲ್ಲಿ ಇದರ ಪೆಟ್ಟನ್ನ ನಾವು ತಿಂತಾ ಇದ್ದೇವೆ, ಈ ಡ್ರಗ್ಸಿನ ಪೆಟ್ಟನ್ನ ಮಂಗಳೂರಿನಲ್ಲಿ ತಿಂತಾ ಇದ್ದೇವೆ. 10ನೇ ಕ್ಲಾಸ್ ಮಕ್ಕಳು ಸುಸೈಡ್ ಮಾಡಿಕೊಂಡಿದ್ದನ್ನ ನಾವು ನೋಡಿದ್ದೇವೆ. PUC ಹೋಗುವ ಶಾಲೆ ಮಕ್ಕಳು ಅವ್ರಿಗೆ ಬಂದು ಡ್ರಗ್ಸ್ ಅನ್ನ ತೆಗೆದುಕೊಳ್ಳುವುದನ್ನ ನಾವು ನೋಡ್ತಾ ಇದ್ದೇವೆ. ಯಾವುದೋ ಒಂದು ಪೊಲೀಸರನ್ನ ಹಾಕಿದ ಕೂಡಲೇ ಇದೆಲ್ಲ ನಿಲ್ಲಿಸ್ಲಿಕ್ಕೆ ಆಗ್ತದೆ ಅನ್ನೋದಾದ್ರೆ ಇದು ಸುಳ್ಳು ವಿಷಯ. ಇದಾಗುದಿಲ್ಲ, ಈ ಟೈಪ್ ಆಗುದಿಲ್ಲ. ಇಡೀ ಮಂಗಳೂರಿಗೆ ಮಾತ್ರ, ಮಂಗಳೂರಿಂದ ಪ್ರೊಡಕ್ಷನ್ ಆಗುದಿಲ್ಲ, ಮಂಗಳೂರಿಗೆ ಸಪ್ಲೈ ಆಗ್ತಾ ಇದೆ. ಮಂಗಳೂರಿಗೆ ಒಂದು ವೇಳೆ ಸಪ್ಲೈ ನಿಲ್ಲಿಸಿದ್ರು ಸಹ ಬೇರೆ ಕಡೆ ಸಪ್ಲೈ ಆಗುವುದು ಆಗ್ತಾನೆ ಇದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅಂತ ವ್ಯಕ್ತಿಗಳು ಒಂದೇ ಓಪನ್ ಆಗಿ ಬಂದು ಮಾತಾಡ್ಬೇಕು, ಒಂದೇ ರಿಸೈನ್ ಮಾಡ್ಬೇಕು, ಒಂದೇ ರಾಜೀನಾಮೆ ಕೊಡ್ಲಿ, ಒಂದೇ ಅವರು ಓಪನ್ ಆಗಿ ಬಂದು ಹೇಳ್ಬೇಕು, ನನಗೂ ಅವ್ರಿಗೆ ಏನು ಕನೆಕ್ಷನ್ ಇಲ್ಲ, ನಾನು ಯಾವುದೇ ರೀತಿಯ ಫೋನ್ ಸಂಭಾಷಣೆ ಅವ್ರ ಹತ್ರ ಮಾಡಲಿಲ್ಲ, ನನಗೂ ಅವ್ರಿಗೆ ಯಾವುದೇ ಕನೆಕ್ಷನ್ ಇಲ್ಲ, ಅವರ ವ್ಯವಹಾರದಲ್ಲಿ ನಾನು ಸಹಾಯ ಮಾಡಲಿಲ್ಲ, ಪೊಲೀಸರಿಗೆ ನಾವು ಫೋನ್ ಮಾಡಿ ಯಾವುದೇ ಒಂದು ಅವರನ್ನು ಹಿಡಿಬೇಡಿ ಅಂತ ಹೇಳಲಿಲ್ಲ. 1 ವರ್ಷದಿಂದ ಪೊಲೀಸರು ಏನ್ ಮಾಡ್ತಾ ಇದ್ರು ಗೊತ್ತಿದ್ರು ಸಹ ಇದು ಕಂಪ್ಲೇಂಟ್ ಹಿಂದೆನೇ ಆಗಿತ್ತು. ಈ ವಿಷಯ ಹಿಂದೆನೇ ಬಂದಿತ್ತು, ತುಂಬಾ ಚರ್ಚೆಯಲ್ಲಿ ಇದ್ದಂತ ವಿಷಯ. ಆ ಭಾಗದ ಜನರ ಹತ್ರ ಕೇಳಿದ್ರೆ ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವರ ಡಿಪಾರ್ಟ್ಮೆಂಟ್ ನಲ್ಲಿ ಆಗುತ್ತಿರುವಂತ ಭ್ರಷ್ಟಾಚಾರದ ಬಗ್ಗೆ ಇವತ್ತು ನಾನು ಹೇಳಲಿಕ್ಕೆ ಹೋಗುದಿಲ್ಲ, ತುಂಬಾ ಇದೆ. ನರೇಗಾದಲ್ಲಿ 20 ಜನರನ್ನ ಹಿಡ್ಕೊಂಡು ಗಂಡಸರಿಗೆ ಹೆಂಗಸರನ್ನ ಸೀರೆ ಉಡಿಸಿ ಬಿಲ್ ಪಾಸ್ ಆಗಿದ್ದು ನಮ್ಗೆ ಗೊತ್ತಿದೆ, ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಮಾಧ್ಯಮದವರಿಗೆ ಗೊತ್ತಿದೆ. ನಮಗೆ ಸಮಸ್ಯೆ ಏನಂತ ಹೇಳಿದ್ರೆ, ನೀವು ಮಂಗಳೂರಿಗೆ ಒಂದು ಡ್ರಗ್ಸ್ ಪ್ರಾಬ್ಲಮ್, 2 ITBTಯಲ್ಲಿ ನಾನು ವಿಧಾನಸಭೆಯಲ್ಲಿ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಕಿಯೋನಿಕ್ಸ್ ಮೂಲಕ ಇಲ್ಲಿ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಏನು ಅರ್ಧ ಕೆಲಸವನ್ನ ಮಾಡಿದ್ದೇವೆ ಅದನ್ನು ಮುಗಿಸುವಂತ ಪ್ರಯತ್ನ ಮಾಡ್ತೇವೆ ಅಂತ ಮಾತನ್ನ ಏನು ಕೊಟ್ಟಿದ್ರು. ಈಗ ಟೋಟಲ್ ಆಗಿ ಆ ವಿಷಯನ ನಾವು ಮಾತಾಡ್ತಾ ಇಲ್ಲ. 2 ಸಾರಿ ಕಿಯೋನಿಕ್ಸ್ ನ MD ಅವ್ರು ಸಹ ಬಂದ್ರು ಇಲ್ಲಿ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ನಾವು ಮಾಡ್ತೇವೆ ಮಂಗಳೂರಲ್ಲಿ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ITBT ವಿಷಯದಲ್ಲಿ, BT ಅಲ್ಲ, ಅಟ್ಲೀಸ್ಟ್ IT ವಿಷಯದಲ್ಲಿ, IT ಕಂಪನಿಗಳ ವಿಷಯದಲ್ಲಿ ಏನು ಪ್ರಾಮಿಸ್ ಅನ್ನ ಮಾಡಿದ್ದಾರೆ ಇನ್ನೂ ಸಹ ಮಾಡಲಿಲ್ಲ. ಹಾಗಾಗಿ ಸರ್ಕಾರ ನನ್ನ ಹತ್ರ ಆಗುದಿಲ್ಲ ಆದ್ರೆ ಆಗುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಕೆಲವು ವಿಷಯದಲ್ಲಿ ಹೇಳ್ತಾ ಇದ್ದಾರೆ ಓಪನ್ ಆಗಿ ದುಡ್ಡಿಲ್ಲ ಅಂತ ಹೇಳ್ಬೋದು. ಅದು ಒಂದು ವಿಷಯ, ಅದು ಸೆಕೆಂಡರಿ ವಿಷಯ. ಮತ್ತೆ ಮೇಜರ್ ಆಗಿ ಡ್ರಗ್ಸ್ ನ ವಿಷಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು, ಇಲ್ಲದ್ರೆ ರೆಸಿಗ್ನೇಷನ್ ಅನ್ನ ಕೊಡ್ಬೇಕು. ರೆಸಿಗ್ನೇಷನ್ ಕೊಟ್ರೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಪೊಲೀಸ್ನವರಿಗೆ ಸುಲಭ ಆಗ್ತದೆ. ಇವರು ಪ್ಲೇಸ್ ಆಫ್ ಪವರ್ ಅಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡಿದ್ರೆ, ಡ್ರಗ್ಸ್ ಗಿಕ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ಇದ್ರೆ ಅದು ಕರ್ನಾಟಕದ ಇಡೀ ಜನರಿಗೆ ಮಾಡಿದಂತ ಮೋಸ.
ಮತ್ತು ಇವರು ಬೆಳಗಿನ ಸಾಯಂಕಾಲದವರೆಗೆ RSS ಸರಿ ಇಲ್ಲ, RSS ಬಂದ್ ಮಾಡ್ತೇವೆ, BJP ಸರಿ ಇಲ್ಲ, BJP ಅದು ಮಾಡ್ತದೆ ಇದು ಮಾಡ್ತದೆ ಅನ್ನುವರು ನಮ್ಮ ಮನೆಯ ರಿಪಬ್ಲಿಕ್ ಆಫ್ ಗುಲ್ಬರ್ಗದಲ್ಲಿ, ಇವ್ರದ್ದೊಂದು ಬೇರೆ ದೇಶದಾಗ ಆಗಿದೆ ಈಗ ಅದು, ರಿಪಬ್ಲಿಕ್ ಆಫ್ ಗುಲ್ಬರ್ಗದಲ್ಲಿ ಇವರು ಡ್ರಗ್ಸ್ ಗಿಕ್ಸ್ ಎಲ್ಲದೂ ಮಾಡ್ತಾನೆ ಇರ್ತಾರೆ. ನಮಗೆಲ್ಲ ಬಂದು ಹಿತವಚನವನ್ನ ಸ್ವಾಮೀಜಿಯಾಗಿ ಮಾತಾಡುವಂಥ ಪ್ರಯತ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನಿಮ್ಮ ಪತ್ರಿಕೆ ಮಾಧ್ಯಮದ ಮೂಲಕ ಡ್ರಗ್ಸಿನ ಹಾವಳಿ ಬಗ್ಗೆ ಏನು ಎಷ್ಟು ನಾವು ಸಾರ್ವಜನಿಕರು ಸಹ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ, ವಿದ್ಯಾಸಂಸ್ಥೆಯವರು ಎಷ್ಟು ಪೇರೆಂಟ್ಸು ಪೋಷಕರು ನಾವೆಷ್ಟು ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳು ಪೀಪಲ್ ಹೂ ಆರ್ ಇನ್ ಪ್ಲೇಸ್ ಆಫ್ ಪವರ್, ಒಬ್ಬ ಮಂತ್ರಿಯಾಗಿ ತನ್ನ ಆಪ್ತರು ಈ ರೀತಿ ಮಾಡುವಂತ ವಿಷಯದ ಬಗ್ಗೆ ಮಾತನಾಡುವುದಿಲ್ಲ, ಸ್ಟೇಟ್ಮೆಂಟ್ ಏನು ಕೊಡ್ತಾ ಇಲ್ಲ. ಹಾಗಾಗಿ ನಮ್ಗೆ ಸಂಶಯ ಬರ್ತಾ ಇದೆ, ಕರ್ನಾಟಕದಲ್ಲಿ ಆಗ್ತಿರುವಂತಹ ಡ್ರಗ್ಸ್ ನ ಹಾವಳಿಗೆ ಕಿಂಗ್ ಪಿನ್ ಇವರೇ ಅನ್ನುವಂತ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಹಾಗೆ ಇದಕ್ಕೆ ಅವರು ಉತ್ತರವನ್ನು ಕೊಡಬೇಕು, ಇಲ್ಲದ್ರೆ ರಿಸೈನ್ ಮಾಡಿ ಇನ್ವೆಸ್ಟಿಗೇಷನ್ ಆಗುವ ತನಕ ರಿಸೈನ್ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳೋದು ಒಳ್ಳೆಯದು. ಇನ್ವೆಸ್ಟಿಗೇಷನ್ ನಲ್ಲಿ ಅವರು ನಿರಪರಾಧಿ ಅಂತ ಬಂದ್ರೆ ಆಮೇಲೆ ಪುನಃ ಬೇಕಾದ್ರೆ ಪ್ರಮಾಣ ವಚನ ಮಾಡಬಹುದು ಅನ್ನೋದು ನಮ್ಮ ನಿಮ್ಮ ಮೂಲಕ ಪಬ್ಲಿಕ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಮೆಸೇಜ್ ಅನ್ನು ಕೊಡ್ಲಿಕ್ಕೆ ನಾವು ಇಚ್ಛಿಸ್ತಾ ಇದ್ದೇವೆ. ಕೇಳಿಲ್ಲ. ಇದು ಈ ವ್ಯಕ್ತಿ ಗುಲ್ಬರ್ಗದ ದಕ್ಷಿಣ ಗುಲ್ಬರ್ಗದ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು. ಆ ಇಡೀ ಪಾರ್ಟಿಯ ವ್ಯವಸ್ಥೆಯನ್ನ ಆ ಕ್ಷೇತ್ರದಲ್ಲಿ ನಡೆಸುವಂತ ವ್ಯಕ್ತಿ. ಅವರು ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಅವರನ್ನು ಹಿಡಿತಾರೆ. ಕರ್ನಾಟಕ ಪೊಲೀಸರು ಇಷ್ಟು ತನಕ ಏನು ಮಾಡ್ತಾ ಇದ್ರು, ಇದು 1 ವರ್ಷದಿಂದ ಆಗ್ತಿದೆ. ಪೊಲೀಸರು ಏನು ಮಾಡಲಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇಲ್ಲದೆ ಪೊಲೀಸರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದು ಗುಲ್ಬರ್ಗದಲ್ಲಿ ಇವರದ್ದೇ ನಡೆಯುತ್ತೆ. ಇವ್ರದ್ದು ಜಾಗ ಗೀಗ ಅದರಲ್ಲಿ ನಿಮ್ಗೆ ಗೊತ್ತಿರುವಂತ ವಿಷಯ, ಅವ್ರಿಗೆ ಯೋಚಿಸಬೇಡ. ಅದು ಪೊಲೀಸರು ಇವರ ಕುಮ್ಮಕ್ಕಿಲ್ಲದೆ ಏನ್ ಮಾಡ್ಲಿಕ್ಕೆ ಸಹ ಸಾಧ್ಯ ಇಲ್ಲ ಅಲ್ಲಿ. ಹಾಗಾದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ರು? ಒಂದೇ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ? ಪ್ರಿಯಾಂಕ್ ಖರ್ಗೆ ಓಪನ್ ಆಗಿ ಬಂದು ಹೇಳ್ಬೇಕಲ್ಲ, ಅವ್ರು ಯಾಕೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇಲ್ಲ? ಗುಲ್ಬರ್ಗದಲ್ಲಿ 2 ತಿಂಗಳ ಹಿಂದೆ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಡ್ರಗ್ಸ್ ಸಿಕ್ಕಿದೆ, ಒಂದು ಕನ್ಸೈನ್ಮೆಂಟ್ ಆಫ್ ಡ್ರಗ್ಸ್ ಹಿಡಿದಿದ್ದಾರೆ. 2-3 ತಿಂಗಳಾಯ್ತು ಈಗ ಇದು ಹಿಡಿದಿದ್ದಾರೆ. ಅದ ನಂತರ ಅದರ ಮೇಲೆ ಯಾವುದೇ ಇನ್ವೆಸ್ಟಿಗೇಷನ್ ಆಗಲಿಲ್ಲ. ಇನ್ವೆಸ್ಟಿಗೇಷನ್ ಯಾಕೆ ಆಗ್ತಾ ಇಲ್ಲ? ಅವರೇ ಮುತುವರ್ಜಿ ವಹಿಸಿ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕಿತ್ತು, ಪ್ರಿಯಾಂಕ್ ಖರ್ಗೆ ಮಾಡಿಸ್ಬೇಕಿತ್ತು. ಯಾಕೆ ಮಾಡಿಸ್ಲಿಲ್ಲ? ಯಾರು ಒತ್ತಡ? ಇದನ್ನೆಲ್ಲ ನೋಡುವಾಗ ನಮಗೆ ಡೌಟ್ ಆಗ್ತದೆ. ಇದು ಮಹಾರಾಷ್ಟ್ರ ಪೊಲೀಸರು ಹಿಡಿದ್ರ ಅಂತ ಹೇಳಿದ್ರು ಕೂಡ ಹಿಂದೆ ಸಹ ಕರ್ನಾಟಕ ಪೊಲೀಸರು ಸಹ ಕನ್ಸೈನ್ಮೆಂಟ್ ಅನ್ನು ಹಿಡಿದಿದ್ದಾರೆ. ಇನ್ವೆಸ್ಟಿಗೇಷನ್ ಯಾಕೆ ಆಗ್ಲಿಲ್ಲ? ಅರೆಸ್ಟ್ಗಳು ಯಾಕೆ ಆಗ್ಲಿಲ್ಲ? ಇವರಿಗೆ ಅದು ಎಲ್ಲೋ ಸಂಬಂಧಪಟ್ಟದ್ದು ಅನ್ನುವಂತ ಕಾರಣಕ್ಕಾಗಿಯ? ಇದೆಲ್ಲ ನಮ್ಮ ಮನಸ್ಸಲ್ಲಿ ಇರುವಂತ ಪ್ರಶ್ನೆ. ಖಂಡಿತ ವಿಧಾನಸಭೆಯಲ್ಲಿ ಈ ಪ್ರಶ್ನೆಗಳು ಖಂಡಿತ ಬಂದೇ ಬರ್ತದೆ. ಅದು ವಿಧಾನಸಭೆಗೆ ಎಷ್ಟು ಮಾಡ್ಲಿಕ್ಕೆ ಇನ್ನು 1 ತಿಂಗಳು ಹತ್ರ ಇರ್ಬೋದು. ಅದಕ್ಕೆ ನಾವು ಈ ಉತ್ತರವನ್ನು ಬಯಸ್ತಾ ಇದ್ದೇವೆ. ಈಗ ಮಂಗಳೂರಿಗೆ ಸಂಬಂಧಪಟ್ಟಾಗ ಡ್ರಗ್ಸ್ ಆ ಕಾರಣ ಇರುವಾಗ ಯಾಕೆ ಇದನ್ನು NCB ಅಂತ ಏಜೆನ್ಸಿಗೆ ವರ್ಗಾಯಿಸಬಾರ್ದು? ನಾವು ಇದನ್ನ ಲಾಸ್ಟ್ ಟೈಮು ಇದಕ್ಕಿಂತ ಹಿಂದೆ ಕಮಿಷನರ್ ಇದ್ದ ಸಂದರ್ಭದಲ್ಲಿ ನಾನು ಹೇಳಿದೆ, ನೀವು ನಾರ್ಕೋಟಿಕ್ಸ್ ಯೂನಿಟ್ ಅನ್ನ ಇಲ್ಲಿ ಮಾಡಿ ಮಂಗಳೂರಲ್ಲಿ. ನಾರ್ಕೋಟಿಕ್ಸ್ ಡಿವಿಷನ್ ನೀವು ಸಪರೇಟ್ ಆಗಿ ಪೊಲೀಸ್ ಹತ್ರ ಇಲ್ಲ. ಇಲ್ಲಿ ಕಾಮನ್ ಪೊಲೀಸರು ಯಾರಿದ್ದಾರೆ ಆಲ್ರೆಡಿ ಅವರೇ ಇದ್ದಂಥ ನಾರ್ಕೋಟಿಕ್ಸ್ ಅನ್ನ ಸಹ ಅವ್ರು ಹ್ಯಾಂಡಲ್ ಮಾಡ್ತಾರೆ. CCF ಲೋಕಲ್ ಪೊಲೀಸ್ ಸ್ಟೇಷನ್ ಯಾರೋ ಒಂದು ಡಬಲ್ ಡ್ಯೂಟಿಯಲ್ಲಿ ಇರ್ತಾರೆ ನಾರ್ಕೋಟಿಕ್ಸ್ಗೆ. ಅವರು ಶಾಲೆ ಕಾಲೇಜುಗಳ ಹತ್ರ ಬೀಟಲ್ಲಿ ಇರ್ತಾರೆ ಹೆಚ್ಚಾಗಿ. ಆದರೆ ಅದನ್ನೇ ಹಿಡಿಲಿಕ್ಕೆ ಪರ್ಟಿಕ್ಯುಲರ್ಲಿ ಇವರು ಏನೋ ಒಂದು ತಂಡ ಮಾಡಿದ್ರು, ಕೋಮು ನಿಗ್ರಹ ಎಂದು ಆ ಟೈಪ್ ಎಲ್ಲ ಮಾಡಿದ್ರು. ಅದನ್ನ ಏನು ಯೂಸ್ ಆಗ್ತಾ ಇಲ್ಲ. ಡೈಲಿ ಏನು ಗುಂಪು ಗಲಭೆ ಆಗ್ತಾ ಇಲ್ಲ. ನೀವು ಅದನ್ನೆಲ್ಲ ಯೂಸ್ ಮಾಡಿ ಡ್ರಗ್ಸಿಗೆ ಯೂಸ್ ಮಾಡಿ, ನೀವು ಡ್ರಗ್ಸ್ ಅನ್ನ ಹತೋಟಿಯಲ್ಲಿ ತರಲಿಕ್ಕೆ ಅದಕ್ಕೆ ಒಂದು ಯೂನಿಟ್ ಅನ್ನು ಮಾಡಿ ಅವ್ರಿಗೆ ಅದೇ ಕೆಲಸವನ್ನು ಕೊಡಿ. ಅದು ಕೆಲಸವನ್ನು ಕೊಟ್ಟರೆ ಮಾಡ್ತಾರೆ, ಅದು ಮಾಡ್ತಾ ಇಲ್ಲ. ಮತ್ತು ಮಂಗಳೂರಿನಲ್ಲಿ ಈ ಡಿಸೈನರ್ ಡ್ರಗ್ಸ್ ಏನನ್ನ ನಾವು ಹೇಳ್ತಾ ಇದ್ದೇವೆ, ಈ ಡಿಸೈನರ್ ಲ್ಯಾಬಲ್ಲಿ ಆಗುವಂಥ ಡ್ರಗ್ಸ್ ಏನಿದೆ, ಒಪೇಟ್ ಡೆರಿವೇಟಿವ್ಸ್ ಒಟ್ಟಿಗೆ ಲ್ಯಾಬಲ್ಲಿ ಆಗುವಂಥ ಡ್ರಗ್ಸ್ ಎಲ್ಲ ಏನಿದೆ, ಅದರ ಇನ್ಕಮಿಂಗ್ ಇದು ಸ್ಮಗ್ಲ್ ಆಗೋದು ಜಾಸ್ತಿ ಆಗ್ತದೆ. ಈಗ ಅದರ ನಂಬರ್ಸು ಜಾಸ್ತಿ ಆಗ್ತದೆ, ದಿನ ಜಾಸ್ತಿನೇ ಆಗ್ತದೆ, ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. ಹಾಗಾಗಿ ಈಗ ಡಿಸೈನರ್ ಡ್ರಗ್ಸ್ ಇಮಿಡಿಯೇಟ್ಲಿ ಅಡಿಕ್ಟಿವ್ ಅದಲ್ಲ, ಹೆಚ್ಚಾಗಿ ಸಿಕ್ಕಾಪಟ್ಟೆ ಅಡಿಕ್ಷನ್ ಇರ್ತದೆ ಅದರಲ್ಲಿ.
ಹಾಗಾಗಿ ನಮ್ಮ ಟೆನ್ಷನ್ ಅದರೊಟ್ಟಿಗೆ ಎಲ್ಲರದು ಪೋಷಕರು, ಪೇರೆಂಟ್ಸು ವೆರಿ ವರಿಡ್. ಅಂದರೆ ಪೇರೆಂಟ್ಸ್ ಯಾರೆಲ್ಲ ಇದ್ದಾರೆ ಈ ಮಣಿಪಾಲದಲ್ಲಿ ಇರ್ಬೋದು, ಮಂಗಳೂರಲ್ಲಿ ಇರ್ಬೋದು, ಎಲ್ಲರೂ ಚಿಂತಿತರಾಗಿದ್ದಾರೆ. ಯಾಕಂದರೆ ಇದು ಕಮ್ಮಿ ಆಗ್ತಾ ಇಲ್ಲ. ನೀವು ಪೊಲೀಸರಿಗೆ ಸ್ಪೆಷಲ್ ಪವರ್ಸನ್ನು ಕೊಟ್ಟು ನೀವು ಅವರಿಗೆ ಈ ನಾನು ಆಗ ಹೇಳಿದಾಗ 6 ತಿಂಗಳಿಗೊಮ್ಮೆ ನೀವು ನೋಡಬೇಕಾದ್ರೆ ನೀವು ಆ ಇನ್ಸಿಡೆಂಟ್ಸನ್ನು ಕ್ರೊನಾಲಜಿಕಲಿ ನೋಡಿ 2-3 ಮಂತ್ಸ್ 4 ಮಂತ್ಸಿಗೆ ಒಂದು ಹಿಡಿತಾರೆ, ಆಮೇಲೆ ಪುನಃ ಸೈಲೆಂಟ್ ಆಗ್ತದೆ, ಪುನಃ 6 ಮಂತ್ಸಿಗೆ ಒಂದು ಹಿಡಿತಾರೆ. ನಾವು ಅವ್ರ ಹತ್ರ ಕೇಳಿದ್ರು ಸಹ ಅನ್ಅಫಿಷಿಯಲಿ ಹೇಳ್ತಾರೆ ಅದು ಜಸ್ಟ್ ಒಂದು ಹಿಡಿದಿದ್ದೇವೆ ಅಂತ ತೋರಿಸ್ಲಿಕ್ಕೆ ಅಂತ. ಇಟ್ಸ್ ಜಸ್ಟ್ ಎನ್ ಐ ವಾಶ್, ಅದರಲ್ಲಿ ಅಂತ ಸ್ಪೆಷಲ್ ಅಂತ ಇಲ್ಲ. ಹೇಳಿದ್ರು ಮೊನ್ನೆ ಹೋಮ್ ಮಿನಿಸ್ಟ್ರು ಇಂಟೆನ್ಷನ್ನು ಹೇಳುವಾಗ ಸರಿ ಇದೆ, ಉಡ್ತಾ ಪಂಜಾಬ್ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ. ಆ ಶಬ್ದ ಯಾಕೆ ಬಂತು ಅವ್ರ ಮನಸ್ಸಲ್ಲಿ? ಕರ್ನಾಟಕ ಉಡ್ತಾ ಪಂಜಾಬ್ ಆಗ್ತಾ ಇದೆಯಾ? ಉಡ್ತಾ ಪಂಜಾಬ್ ಆಗ್ಲಿಕ್ಕೆ ಬಿಡುವುದಿಲ್ಲ ಅನ್ನೋಂಥ ಮಾತನ್ನು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಉಡ್ತಾ ಪಂಜಾಬಲ್ಲಿ ಯಾವ ರೀತಿ ಡ್ರಗ್ ಹಾವಳಿ ಇತ್ತು ನಿಮ್ಗೆ ಗೊತ್ತಿತ್ತು. ಕರ್ನಾಟಕ ಆ ಮಟ್ಟಕ್ಕೆ ಹೋಗ್ತಾ ಇದೆಯಾ? ಅದಕ್ಕೋಸ್ಕರ ಅವ್ರು ಹೇಳಿದ್ರ? ಅದು ನಮಗೆ ಡೌಟ್. ಅವ್ರು ಹೇಳುವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಸೇರಿದೆ ಮೀಟಿಂಗಲ್ಲಿ. ನೀವು ಸಡನ್ ಆಗಿ ಮಂಗಳೂರನ್ನ, ಕರ್ನಾಟಕವನ್ನ ಪಂಜಾಬಿಗೆ ಉಡ್ತಾ ಪಂಜಾಬ್ ರೀತಿಯಲ್ಲಿ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ದೊಡ್ಡ ರೀತಿಯ ಸಮಸ್ಯೆ ಇಂಟೆಲಿಜೆನ್ಸ್ ಇನ್ಪುಟ್ ಇದ್ದಿರ್ಬೋದು ಅವರಿಗೆ. ಇಂಟೆಲಿಜೆನ್ಸ್ ಇನ್ಪುಟ್ ಇದ್ದಕ್ಕೋಸ್ಕರ ಅವ್ರು ಹಾಗೆ ಹೇಳಿದ್ದಾರೆ. ಅದಾದ ನಂತರ ನಿಮ್ಮ ಕಾಂಗ್ರೆಸ್ ನಾಯಕರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಕಾಂಗ್ರೆಸ್ನ ಪ್ರೆಸಿಡೆಂಟ್ ಇನ್ವಾಲ್ವ್ ಇದ್ದಾರೆ. ಪ್ರಿಯಾಂಕರ್ಗೆ ಆಪ್ತಾರಂತ ಅದರ ಮೇಲೆ ನಮಗೆ ಎಲ್ಲರಿಗೂ ಹಿತವಚನ ಕೊಡುವಂಥವ್ರು ಅವರು, ಎಲ್ಲರಿಗೂ ಹಾಗಿರ್ಬೇಕು ಅಂತ. ಅವರ ಆಪ್ತರು ಅವ್ರ ಜಿಲ್ಲೆಯಲ್ಲೇ ಆಗ್ತಿರುವಂಥದ್ದು. 2 ತಿಂಗಳ ಹಿಂದೆ ಆಗಿದೆ, ಇನ್ವೆಸ್ಟಿಗೇಷನ್ ಆಗಲಿಲ್ಲ. ಇದೆಲ್ಲ ನೋಡುವಾಗ ನಮ್ಗೆ ಡೌಟ್ ಬರ್ತಾ ಉಂಟಲ್ಲ, ಏನಾಗ್ತಾಯಿದೆ ಕರ್ನಾಟಕದಲ್ಲಿ? ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ? ಎಲ್ಲರೂ ಕರಪ್ಷನ್ನ? ಎಲ್ಲರೂ ಒಬ್ಬರೂ ಸರಿ ಇಲ್ವಾ? ಹಾಗಾದರೆ ಎಲ್ಲ ಮಂತ್ರಿಗಳಿಗೂ ಇದೇ ಕೆಲಸವಾ ಅನ್ನೋಂಥ ಪ್ರಶ್ನೆ ಸಹಜವಾಗಿ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇದೆ. ಅದನ್ನು ಕೇಳ್ತೇವೆ, ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಪ್ರಶ್ನೆ ಮಾಡೋದು ನಮ್ಮ ಹಕ್ಕು. ಎಕ್ಸ್ಪ್ಲನೇಷನ್ ಆದರೂ ಕೊಡಿಯಲ್ಲ. ನೀವು ರಿಸಿಗ್ನೇಷನ್ ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಪವರಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಬೇಕನ್ನುವಂಥ ಆಸೆ ಇದೆ, ಅರ್ಥ ಆಗ್ತದೆ. ನೀವು ಎಕ್ಸ್ಪ್ಲನೇಷನ್ ಕೊಡಿ. ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಏನು ಈಗ ಎನ್ಐಗೆ ಕೊಡ್ಲಿಕ್ಕೆ ಕೆಲವುದೆಲ್ಲ ಪ್ರೋಟೋಕಾಲ್ ಇದಿರ್ತದೆ, SOPs ಇರ್ತದೆ. ಅದರ ಪ್ರಕಾರ NIA ಕೊಡಲಿಕ್ಕೆ ಒಂದು ಲಾಸ್ಟ್, ಇಫ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅದನ್ನು ರೆಫರ್ ಮಾಡೋದಿದ್ರೆ NIA ಇದರಿಂದ ಹೋಮ್ ಮಿನಿಸ್ಟ್ರಿಯಿಂದ, ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಯಿಂದ ಅವಕಾಶ ಇದೆ ತೆಗೆದುಕೊಳ್ಳಲಿಕ್ಕೆ. CBI IT ಎಲ್ಲ ಬೇರೆ ಇದು ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾವು ಲಾಸ್ಟ್ ಟೈಮ್ ಹೇಳಿದಾಗ ಇಲ್ಲಿ ನಾರ್ಕೋಟಿಕ್ಸಿಗೆ ಕೊಡ್ಬೋದು ಅನ್ನುವಂಥ ಮಾತನ್ನು ಸರ್ಕಾರ ಹೇಳಿದರು. ಡೈರೆಕ್ಟಾಗಿ ಕೇಂದ್ರ ಸರ್ಕಾರಕ್ಕೆ ತಗೊಳ್ಳಿಕ್ಕೆ ಅವಕಾಶ ಇದ್ದರೆ ನಾವು ಈ ಕೇಸನ್ನು ಖಂಡಿತ ಅದಕ್ಕೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಹೇಳ್ತೇವೆ. ಖಂಡಿತ ಅದನ್ನು ಹೇಳ್ತೇವೆ. ನೀವು ಹೇಳೋದು ಸರಿ ಇದೆ. ಅದೇ ಸರ್ಕಾರದ ಲಾ ಆ್ಯಂಡ್ ಆರ್ಡರ್ ಈಸ್ ಅ ಸಬ್ಜೆಕ್ಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್. ಈ ಡ್ರಗ್ಸ್ ಗೀಗ್ಸು ಎಲ್ಲದೂ ಸಹ. ಹಾಗಾಗಿ ಅವ್ರು ಇಮಿಡಿಯೇಟಾಗಿ ಇದ್ರ ಬಗ್ಗೆ ಮಾಡಲೇಬೇಕು, ಏನಾದರೂ ಕೆಲಸನ ಮಾಡಲೇಬೇಕು. ಈಗ ನಾವು ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದ್ದ ಕಾರಣಕ್ಕಾಗಿ ನಾವು ಪ್ರೆಸ್ಸನ್ನು ಕರೆದಿದ್ವಿ. ಪೊಲೀಸ್ ಖಾಲಿ ಇನ್ವಾಲ್ವ್ಮೆಂಟ್ ಇದ್ದರೆ ನಾವು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಮಾಡ್ತಾ ಇದ್ದೆವು. ಇಲ್ಲಿ ಸ್ವಲ್ಪ ಕಂಟ್ರೋಲಿಗೆ ತರುವಂಥ ಪ್ರಯತ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಇಲ್ಲ. ಆದರೆ ಪೊಲಿಟಿಷಿಯನ್ಸ್ ಇದರಲ್ಲಿ ಇನ್ವಾಲ್ವ್ ಇದ್ದರೆ, ಪೀಪಲ್ ಇನ್ ಪವರ್ ಇದರಲ್ಲಿ ಇನ್ವಾಲ್ವ್ ಇದ್ದರೆ ಇದು ಗಂಭೀರವಾದ ವಿಷಯ. ಇದು ಲೈಟಾಗಿಲ್ಲ. ಇದು ಅವರು ನೆಗ್ಲೆಕ್ಟ್ ಮಾಡಿ ಬೇರೆ ಬೇರೆ ವಿಷಯನ ಮಾತಾಡ್ತಾ ಇದ್ದಾರೆ. ಈ ವಿಷಯನ ಮುಟ್ತಾನೆ ಇಲ್ಲ. ಇದನ್ನು ಚುಚ್ಚುತ್ತದೆ ವಾಪಸ್, ಇದು ಕಚ್ಚುತ್ತದೆ ತಿರುಗಿ ಅಂತ ಅವ್ರಿಗೆ ಗೊತ್ತು. ಇದು ಮುಟ್ತಾನೆ ಇಲ್ಲ ಈ ವಿಷಯವನ್ನು. ಇದನ್ನು ಬಿಟ್ಟು ಮತ್ತೆಲ್ಲ ಮಾತಾಡ್ತಾರೆ. ಡ್ರಗ್ಸ್ ಇಸ್ ಅ ಬರ್ನಿಂಗ್ ಇಶ್ಯೂ. ಒಂದು ಇಡೀ ಫ್ಯೂಚರ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ನೀವು ಶಾಲೆಗೆ ಸಪ್ಲೈ ಮಾಡೋದು, ಕಾಲೇಜಿಗೆ ಸಪ್ಲೈ ಮಾಡೋದು. ಅದವ್ರ ಮನೆಗೆ ಹೋಗಬೇಕು. ಅದಕ್ಕೆ ಶಾಸಕರಾಗಿ ಅವರು ಮೆರವಣಿಗೆ ತರುವಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ. ಇದಕ್ಕಿಂತ ದೊಡ್ಡ ಜೋಕ್ ಐ ಶುಡ್ ನಾಟ್ ಬಿ ಆನ್ಸರಿಂಗ್ ಟು ದಿಸ್ ಕ್ವಶನ್. ಅವರಿಗೆ ಈ ರೆಸ್ಪೆಕ್ಟಬಲ್ ಕ್ವಶನ್ ಅಲ್ಲ ಇದು. ಇದು ಹಿಂದೆ ನಮ್ಮಲ್ಲಿ, ಹಿಂದೆಲ್ಲ 1 ವರ್ಷದ ಹಿಂದೆ ನಮ್ಮಲ್ಲಿ ಕಾಮಗಾರಿಗೆ ದುಡ್ಡಿಲ್ಲ ಅಂತ ಹೇಳಿದಾಗ ಖಾದರ್ ಅವರು ಹೇಳಿದರು, MLA ಅವರು ಟೇಬಲಿಗೆ ಹೋಗಿ ಎಂಥ ಟೇಬಲಿಗೆ ಹೋಗಿ ಟೇಬಲಿಗೆ ಹೋಗೋದಲ್ಲ, ದುಡ್ಡಿಲ್ಲ ಅಂತ ನಿಮ್ಮ ಮಿನಿಸ್ಟ್ರುಗಳು ಹೇಳ್ತಾ ಇದ್ದಾರೆ. ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ. MLAಗಳು ಟೇಬಲಿಗೆ ಹೋಗಿ ಪ್ರಯತ್ನ ಮಾಡಿ
ತಗೊಂಡು ಬರ್ಬೇಕು. ಅದು ಹಿಂದೆ ಆಗ್ತಾ ಇತ್ತು, ನಮ್ಮ ಸರ್ಕಾರದಲ್ಲಿ ಆಗ್ತದೆ, ಅದು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇತ್ತು. ಹೋಗಿ ಅಲ್ಲಿ ಪ್ರಯತ್ನ ಮಾಡಿ ಮಿನಿಸ್ಟರ್ ಹತ್ರ ಮಾತಾಡಿ ಒಂದು ಸ್ವಲ್ಪ ಫಂಡ್ ರಿಲೀಸ್ ಮಾಡಿ ಅಂತ. ಫಂಡೇ ಇಲ್ಲ, ನೀವು ರಿಲೀಸ್ ಮಾಡೋ ಪ್ರಯತ್ನನೇ ಆಗುವುದಿಲ್ಲ, ಯಾವುದು ಖಾದರ್ ಹೇಳಿದ್ದಕ್ಕೆ. ಈಗ ನಾವು ಬಿಡಿ, ನಿಮ್ಮ ಕಾಂಗ್ರೆಸ್ನ ಮರಳು ವ್ಯಾಪಾರ ಮಾಡೋರಿಗೆ ಹೇಳಲಿ ಅಲ್ಲ, ಈಗ ಕಾಂಗ್ರೆಸ್ ನಮ್ಮವರು ಬಿಡಿ, ಖಾದರ್ ಎಷ್ಟು ಸಮಸ್ಯೆಲಿದ್ದಾರೆ. ಅವ್ರು ಹಿಂದೆ ಮುಂದೆ ತಿರುಗಾಡೋರೆಲ್ಲ ಮಲ್ಲು ಕೆಂಪುಗಳು ಮಾಡ್ತಿದ್ದವರೆಲ್ಲರೂ ಸಹ ನಮ್ಮ ಹತ್ರ ಹೇಳ್ತಾರೆ. ನಮ್ಮ ಪ್ರತಿಭಟನೆಯಲ್ಲಿ ನೋಡಿ ಕಾಂಗ್ರೆಸ್ ಅವ್ರು ಎಷ್ಟು ಜನ ಸಪೋರ್ಟ್ ಇದೆ, ಎಲ್ಲರೂ ಇದ್ದಾರೆ. ಮೊನ್ನೆ BMS ಇದು ಮಾಡಿ ಪ್ರತಿಭಟನೆ ಮಾಡಿದ್ರು, ಎಷ್ಟು ಜನ, ಎಲ್ಲರೂ ಕಾಂಗ್ರೆಸ್ನವರು ಸಹ ಅದರಲ್ಲಿದ್ದಾರೆ. ರಮಣತ್ರಯರು ಹಾರಿಕೆಗೋಸ್ಕರ ಅದನ್ನು ಹೇಳಿರ್ಬೋದು, ಹಿರಿಯರಿದ್ದಾರೆ, ಅವರಿಗೂ ಗೊತ್ತಿದೆ. ಪರವಾನಗಿ ತರಲಿಕ್ಕೆ ಹಿಂದಿನ ಸಮಯದಲ್ಲಿ ಈ ಕೆಂಪು ಕಲ್ಲಿನ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ, CRZ ಹೊಯ್ಗೆ ಸಮಸ್ಯೆ ಬಂದಲ್ಲಿ 1 ವಾರದಲ್ಲಿ 200 ಚಿಲ್ಲರೆ ಲೀಸನ್ನು ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿಕೊಟ್ಟಿದ್ದೇವೆ. 272 ಎಕ್ಸಾಕ್ಟ್ ನಂಬರ್, 272 ಲೀಸನ್ನು 1 ವಾರದಲ್ಲಿ ಮಾಡಿಕೊಟ್ಟಿದ್ದಾರೆ. ನೀವು ಇಲ್ಲಿ ಏನು ಮಾಡಿದ್ರು? ಇವರು ಹಿಂದಿಂದ ಸಹ ಈ ಹೊಯ್ಗೆ ಆಗುವಂಥ ಸಂದರ್ಭದಲ್ಲಿ ನಾನು ಯಾರ ಹೆಸರನ್ನ ಹೇಳಲಿಲ್ಲ, ನಿನ್ನೆ ಸಹ ಯಾರ ಹೆಸರನ್ನೇ ಹೇಳಲಿಲ್ಲ. ಕೆಲವು ಪುಡಾರಿಗಳಂತ ಹೇಳಿದ್ದೇನೆ, ಈಗ ಕೆಲವರು ಭಾಷಣದಲ್ಲಿ ನನ್ನ ಹೆಸರನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ತಾಕ್ತಾ ಉಂಟೇನೋ ನಂಗೆ ಗೊತ್ತಿಲ್ಲ. ನಾನು ಯಾರ ಹೆಸರನ್ನೇ ಹೇಳಲಿಲ್ಲ. ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಲೇ ಹೇಳ್ತಾರೆ, ಆಯ್ ಮಲ್ಪಡೋಣ ಎನ್ನಡೆ ಬರೋಡು ಫಸ್ಟಿಗೂ ತುಳು ಬರ್ತದಂತ ಯೋಚನೆ ಮಾಡ್ತೇನೆ ಲಿರಿಕ್ಸ. ಆ ಎನ್ನಡೆ ಬರೋಡು ಬೊಗತೂಕ ಆ ಕಾಂಗ್ರೆಸ್ ಆಯ್ BJP ಅತ್ತ BJP ಎನ್ನಡೆ ಬರೋಡು ಯಾಪನ್ಪೆ ಅಂದರೆ ಅರ್ಥ ಆಯ್ತಲ್ಲ. ಈ ರೀತಿಯ ವ್ಯವಸ್ಥೆಯಲ್ಲಿ ಹೊಯ್ಗೆ ಬಿಸ್ನೆಸ್ ಮತ್ತು ಕೆಂಪುಗಲ್ಲಿನ ವ್ಯವಹಾರ ಇವು ದಾರ್ತಾ ಇತ್ತು. ಇವ್ರು ಯಾರು ಸಹ ಯಾರಿಗೂ ಲೀಸ್ ಮಾಡಿಕೊಟ್ಟು ಲೀಗಲ್ ಅಲ್ಲಿ ಮಾಡಲಿಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಲೀಸ್ ರಿನ್ಯೂವಲೇ ಆಗೋದಿಲ್ಲ ಇಲ್ಲಿ. ಅವರು ಇದು ಸಮಥಿಂಗು ಅಂಡರ್ ದ ಟೇಬಲ್ ಅಬೌವ್ ದ ಟೇಬಲ್ ಅಲ್ಲೇ ನಡೀತಾ ಇತ್ತು. ಈಗ ಸಡನ್ ಆಗಿ ಅವರಿಗೆ ಲೀಸ್ ರಿನ್ಯೂವಲ್ ಅನ್ನುವಂಥ ಹೊಸ ಶಬ್ದ, ಇದು ಹೊಸ ಪದ, ಲೀಸ್ ರಿನ್ಯೂವಲ್ ಆಗ್ತದ, ಸಮಥಿಂಗ್ ಅಲ್ಲಿ ಆಗುದಿಲ್ಲ ಅನ್ನೋಂಥ ಶಾಕ್ ಆಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ. ನನ್ನ ಪ್ರೆಸ್ಸನ್ನ ಸ್ವಲ್ಪ ಡೈವರ್ಟ್ ಮಾಡ್ತಾ ಇದ್ರಿ, ಲಾಸ್ಟಿಗೆ ಇದನ್ನ ಹಾಕ್ತೀರಿ, ಅದನ್ನ ಹಾಕುದಿಲ್ಲ. ರಮಣತ್ರಯಗಳು ಜನಪ್ರತಿನಿಧಿಗಳು ಖಾದರನ್ನು ಸೇರಿಸಿ ಹೇಳಿದರು. ಮತ್ತೊಂದು ಒಂದೇ ಮಿನಿಟ್, ಏನು ರಮಣತ್ರ ಅವರು ಹೇಳಿದ್ದಾರೆ ಅದು ಒಳ್ಳೇದಿದೆ. ಅವರು ಅಶೋಕ್ ರೈ ಮತ್ತು ಖಾದರ್ ಹತ್ರ ಸಹ ಅವರಿಬ್ಬರು ಜನಪ್ರತಿನಿಧಿಗಳಿದ್ದಾರೆ ನಮ್ಮೊಟ್ಟಿಗೆ, ಮಂಜಾತ್ ಭಂಡಾರಿ ಇದ್ದಾರೆ, ಅವ್ರ ಹತ್ರ ಸಹ ಹೇಳಿ ಹೋಗಿ ಪ್ರಯತ್ನ ಮಾಡಿ ತರಲಿ ಅಂತ. ಜನಪ್ರತಿನಿಧಿಗಳು BJP ಅವರು ಮಾತ್ರನ, ಕಾಂಗ್ರೆಸ್ ಇಂದ ಸಹ ಇದ್ದಾರಲ್ಲ, 3 ಜನ ಇದ್ದಾರೆ. ಐವನ್ ಇದ್ದಾರೆ, 4 ಜನ ಇದ್ದಾರೆ, ಕಮ್ಮಿಯ ಘಟಾನುಘಟಿಗಳು ಎಲ್ಲರೂ ಸಹ. ಎಲ್ಲ ರೆಡ್ ಲೈಟ್ ಅಲ್ಲಿ ತಿರುಗುವಂಥವ್ರು 2-3 ಜನ ಇದ್ದಾರೆ ಅದರಲ್ಲಿ. ಅಲ್ಲ ಇಬ್ರು ಅವ್ರ ರೆಡ್ ಲೈಟ್ ವ್ಯಾನ್ ಮೇಲೆ ಏನಲ್ಲ ಇದು ಸೈರನ್ ಟಾಪ್ ಲೈಟ್